ಎಂದಿಗಾದರುನ್ನ ಪಾದಾರವಿಂದವೇ ಗತಿಯೆಂದು ನಂಬಿದನು. ಎಂದಿಗಾದರೂ ನಿನ್ನ ಪಾದಾರವಿಂದವೇ ಗತಿಯೆಂದು ನಂಬಿದನು. ಬಂದು ಬಲಗವ ಬಿಟ್ಟು ಬಂದೆ ನಿನ್ನ ಬಲಿಗಿಂದು. ಬಂದು ಬಲಗವ ಬಿಟ್ಟು ಬಂದೆ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಮಧುರಾನಾಥನು ಮುರಳಿಯ ನೂದರು ಮಧುರಾನಾಥನು ಮುರಳಿಯ ನೂದರು Manurata
ಬನ್ನಿ ಮುರಳಿಯ ನಾದವಕ್ಕೆ ಬನ್ನಿ ಮುರಳಿಯ ನಾದವಕ್ಕೆ ಮಧುರಾರಾಧನು ಮುರಳಿಯ ನೂನರು ಮಧುರಾರಾಧನು ಮುರಳಿಯ ನೂನರು रामनारायण
मंगलम श्री गोपाल कृष्ण गे जय मंगलम श्री गोपाल कृष्ण
ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಬ್ರಹ್ಮಣವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಮಂಟದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಹರಿ ಗೋವಿಂದ ಹರಿ ಗೋವಿಂದ. ಗ್ರಾಮದ ಗ್ರಾಮದ ಧರ್ಮದೇವರು ಅಂಚನೆ ಮಹಾವಿಷ್ಣು ದೇವರನ್ನು ಮಲೆನಾಡಿದ ಮಹಾವಿಷ್ಣು ದೇವರನ್ನು ಅಂಚನೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾತೆಗಳು ಮತ್ತು ನಮ್ಮ ಕಿನ್ನರ ಬೆಳೆಗಳಿದ್ದಾರೆ 25 ವರ್ಷದ ಮುಂಚೆ ಆ ದೇವರನ್ನ ಭಜನಾ ಸಂಕೀರ್ತನೆ ಮಾಡ್ಕೊಂಡು ಇಂತಾತು ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಇತ್ತ ತಾನು ಭಜನೆ ಮಾಡ್ತಾ ಮಂಗಳಾರತಿಗೆ ಮಹಾಪುರುಷ ದೇವರ ಪ್ರಾರ್ಥನೆ ಆಯಿತು ಕಾಲನಂತ ಹಿರಿಯ ನಮ್ಮ ಮಾನವಿ ಸಾಧಾರಣದಿಂದ ಹಿರಿಯ ತಪ್ಪಿನ ಮಾತು ಮಾಡ್ತೀವಿ. ಇನ್ನು ಆಪನ ಚಿಕ್ಕನ ಸಭಾ ಕಾರ್ಯಕ್ರಮ ಪಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪರಿಮಲ್ಪಾಗಿ ಎಲ್ಲ ನಡಪನ ಚಿಕ್ಕನ ಭಜನೆ ಸಂಕೀರ್ತನೆ ಅದು ದೇವರನ ಶೋಭಯಾತ್ರೆ ಇದನ್ನು ಇವರು ವಿಘ್ನೋಡು ಅದು ಕುಲ್ಲು ಮಲ್ಪ ಆದಿಕೊಂಡು ದೇವರಿಗೆ ಮಾತೆರೆಗಳ ಇವತ್ತು ಬಾಲ್ಯಗಳ ಆಯುಷ್ಯ ಆರೋಗ್ಯ ಸಂಘ ಸಂಸದೆ ನಮ್ಮ ಮಾತೆರೆಗಳ ಮಾಮಾಯ ಮಿತ್ರ ಮಂಡಲ ಮಾತೃಮಂಡಲದ ತುಲೆಗಳ ಆಯುಷ್ಯ ಆರೋಗ್ಯ ಕೊಡುದು ಮಾತ ಸೇವೆಯನ್ನು ದೇವರ ಕುಲ್ಲು ಮಲ್ಪ ವಿಶೇಷವಾದ ದೇವರ ಪ್ರಾರ್ಥನೆ ಮಾಡ್ತಿದ್ದರಿಂದ 2 ವರ್ಷದ ನಮಗೆ ಪ್ರಾರ್ಥನೆ ಮಾಡ್ತೀರ ದೇವಗೊಂಡ ದೇವರಿಗೆ ಒಂಜಿ ದೇವರಿಗೆ ಮಂದಿರ ಬಡ್ಸಿ ನಂಗೆ ಒಟ್ಟು ಸೇರಿರಬಹುದು ಅದು ಒಂಜಿ ಮಂದಿರ ಬೋಡು ಒಂಜಿ ಜಾಗ ಬೋಡು ಮೈನಿ ಬರೀ ಒಂಜಿ ಸುಮಾರು 35 ವರ್ಷದ ಇಂಚಲ ಒಂಜಿ ಎಲ್ಲ ಒಂದು ಹೇಳ್ತು ನಮ್ಮ ಗುಡಿಸಲು ನಮ್ಮ ಸೇವೆ ಮಾಡ್ಕೊಂಡು ಅದಕ್ಕೆ ಒಂಜಿ ನಿತ್ಯ ಒಂಜಿ ಸೇವೆ ಮಾಡ್ಕೊಂಡು ಚಿಕ್ಕನ ಒಂಜಿ ಈ ಜಾಗಡೆ ಸ್ಥಳ ಆವಡು ಬಂದು ನಮ್ಮ ಕರಿನ ವರ್ಷದ ಪ್ರಾರ್ಥನೆ ಮಾಡ್ತೀಯ ಇದು ದೇವರನ್ನ ಒಂದು ಚಿಂತನೆ ಕೃಷ್ಣ ಚಿಂತನೆ ಮಾಡ್ಕೊಂಡಾಗ 14 ತಿಂಗಳು ನಮಗೆ ಅವಧಿ ಕೊಟ್ಟು 14 11 ತಿಂಗಳು ನಾನೊಂದು 5 ತಿಂಗಳು ದೇವರ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ಕೊಂಡಿರ್ತೇವೆ. ಈ ಜಾಗಡೆ ಒಂದು ನಮಗೆ ಆ ಏರು ಜಾಗದ ಸಂಬಂಧಪಟ್ಟ ಮಕ್ಕಳಿಗೆಲ್ಲ ದೇವರ ಶಕ್ತಿ ಕೊಡದು ಒಂದು ನಮ್ಮ ಧರ್ಮಗುರುಗಳು ಬಂದು ಮಕ್ಕಳಿಗೆಲ್ಲ ದಾದಾಂಡ ಈ ಜಾಗದ ನೋಡ್ಬೇಕಿತ್ತು ಚಾರು ನಮ್ಮಲ್ಲಿ ದಾಳ ಕುರ್ರೆ ಇತ್ತು ದೇವರೇ ದುಮ್ಮಂತದ್ದು ಕೈಗೆ ಬೂಡ ಆತ್ಮಂತದ್ದು ದಿಶಿಂದ ಮಂತದ್ದು ಯೋಗ್ಯವಾಯಿನ ಮಂದಿರದ ದೇವರಿಗೆ ಬದುಕಿನ ವರ್ಷದಲ್ಲ ನಿಮಗೆ ಪ್ರತಿಷ್ಠಾ ಅವರು ಬಂತು ನಮ್ಮಲ್ಲಿ ಸಂಕಲ್ಪ ನಮ್ಮ ಆಸೆ ಎಷ್ಟೋ ವರ್ಷದಿಂದ ಕನಸು ಅವನ ನನಸು ಮಲ್ಕೊಂಡು ದಯಗೊಂಡ ದೇವರಿಗೆ ಮಲ್ಲ ಸಂಗತಿ ಆಯ್ತು ಆದರೆ ಕಣ್ಣು ಬುಳ ಇರೋದನ್ನ ದಾಳ ಮಲ್ಪದ್ದು ನಮ್ಮ ಮಾನವ ರೆಕ್ಕಡ್ ಬಂದ್ಲೆಕ್ಕಂಡು ಎಂಕಡೆ ದಾದ ಅಂದರೆ ತಪ್ಪಿತ್ತು ನಮ್ಮ ಮಾಪ ಮಲ್ತಿದ್ವಿ ಎಂಕಡೆ ತಿದ್ದದು ನನ್ನ ಆತಿನ ಸೇವೆ ಸಾಕಿ ಮಾಡ್ಕೊಂಡು ಯೋಗ ಭಾಗ್ಯ ಮಾತೆರೆಗಳ ಆಯುಷ್ಯ ಆರೋಗ್ಯ ಕೊಡದು ನನ್ನ ಆತ ಸೇವೆ ಮಾಡ್ಕೊಂಡ ಭಾಗ್ಯ ಒದಗಾಸ್ಪತ್ರೆ ಬಂದು ದೇವರ ಕರೆಪಕ್ಕಾದ ಮಲ್ಕೊಂಡ ಪ್ರಾರ್ಥನೆ ಶ್ರೀಕೃಷ್ಣ ಪರಮಾತ್ಮ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ರಮಣ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ.
ಒಂಜಿ ಕಾರ್ಯಕ್ರಮ ಶುರುವಾಡು ಪಣದಂಡ ದೇವರ ಸ್ಮರಣ ಮುಖ್ಯ ಅಂಚೆನೆ ಇತ್ತೆ ಪ್ರಾರ್ಥನೆ ಮಲ್ಪರುಳ್ಳೇರು ಪೂಜಾ ಬೆಳನಿಗೆ ಮೇರೆ ಬರ್ತದೆ ಪ್ರಾರ್ಥನೆ ನಡಪದು ಕೊಡೋದು ಕೇಂದುಳ್ಳೆ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಹೋಮಹಂತ ಶೋಕಹಂತ ಹೋಮಹಂತ ಶೋಕಹಂತ ಪಾಲಿಸು ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜಯ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಪಾಲಿಸು ಗಣನಾಯಕ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಾಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಂ ವಂದೇ ಜಗದ್ಗುರು. ಶ್ರೀ ಮಹಾಮಾಯಿ ಮಿತ್ರ ಮಂಡಲ ರಿಜಿಸ್ಟರ್ಡ್ ಕಿನ್ನೆ ಬೇಲರಿಂಗೆ ನೇತಾ ಶ್ರೀಕೃಷ್ಣ ಜನ್ಮಾಷ್ಟಮಿದ ಸಲುವಾದ ಸುಮಾರು 35 ವರ್ಷದ ಮೊಸರುಗುಡಿಕೆ ಉತ್ಸವ ಕಿನ್ಯಾಷ್ಟಮಿ 2025 ಪನ್ಪುನ ಪುದರ್ಡ್ ಪುಗರ್ತೇನು ಪಡೆತಂಡು ಅಂಚನೆ ಮಹಾ ಗಣಪತಿ ದೇವರನ್ನ ದುಂಬತ್ತಾದ ಸ್ಮರಣೆ ಮಲ್ತೊಂದು ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರಿನೇ ಮನಸಾರೆ ಸ್ಮರಣೆ ಮಲ್ತೊಂದು ಜಾಗ್ಯದ ನಾಗದೇವಿಯರು ಅಂಚನೆ ಗ್ರಾಮದ ಧರ್ಮದೈವಲನ ಪಾದೋಗು ಅಡ್ಡಬೂರೊಂದು ಸುಮಾರು 35 ವರ್ಷದಿಂಚಿ ಜನಮಾನಸುಡು ಪುದರ್ ಪಡೆಯನಂಚಿನ ಮಹಾಮಾಯಿ ಮಿತ್ರ ಮಂಡಲ ಸಮಾಜದ ಕಷ್ಟ ಕಾರ್ಪಣ್ಯಗೂ ಕರುಣೆ ಧ್ವಜಾದು ಸ್ಪಂದಿಸೊಂದು ಜನಮಾನಸದ ಮಾತೆರ್ನಲ ಇಷ್ಟದ ಅಂಚನೆ ಮೆಚ್ಚಿನ ಸಂಘಟನೆ ಶ್ರೀ ಮಹಾಮಾಯಿ ಮಿತ್ರ ಮಂಡಲ ರಿಜಿಸ್ಟರ್ ಕಿನ್ನೆ ಬೆಲರಿಂಗೆ ನೇತ ಮುತಾಲಿ ಕಡೆ 35 ವರ್ಷದ ಮೊಸರುಗುಡಿಕೆ ಉತ್ಸವದ ಈ ಸಭಾ ಕಾರ್ಯಕ್ರಮ ನೇತ ಗುರ್ಕಾರ್ ಮೇನೆ ವಹಿಸುದುಲ್ಲೇರಿ ಹಿರಿಯಾರು ಎಂಗ್ಲನ ಮಾರ್ಗದರ್ಶಕರಿ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಸ್ಥಾನ ದೈವಲ್ನ ಭಂಡಾರ ಮನೆ ಕಿನ್ಯ ಬೇಲರಿಂಗೆ ನೇತ ಆಡಳಿತ ಮುಕ್ತೇಶ್ವರಾಯನಂಚಿನ ಶ್ರೀ ಬಾಬು ಶ್ರೀಶಾಸ್ತ ಕಿನ್ಯ ಮೇರೆಗೆ ಸಂಘದ ಪರವಾದ ಅಂಚನೆ ಸೇರಿದಿನ ಮಾತಾ ಬಂಧುಗಳ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಕೊಂಡುಳ್ಳೆ. ಶ್ರೀಯುತರಿಗೆ ಯಶವಂತ ಸಾಧಿಬೆ ಮೇರೆ ಪೂಪೂರ್ಪ ಕೊರತು ಸ್ವಾಗತ ಮಾಡ್ಕೊಡ್ತೀವಿ ವಿನಂತ ಮಲ್ಪ ಯಶವಂತ ಸಾಧಿಬೆ. ಅಂಚನೆ ಈ ಒಂಜಿ ಸಭಾ ಕಾರ್ಯಕ್ರಮನು ತುಡರ್ ಅರ್ಲಾದ ಉದ್ದೀಪನ ಮಲ್ಪೆರೊಲ್ಲೇರು ಎಂಕ್ಲೆನ ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರ್ಲಗಟ್ಟೆ ನೇತ ಆಡಳಿತ ನಿರ್ದೇಶಕರಿ ಅಂಚನೆ ಧಾರ್ಮಿಕ ಶೈಕ್ಷಣಿಕ ಮುಂದಾಲು ಸಮಾಜದ ಮಾತಾ ಕಷ್ಟೋಲಿಗಳ ತಕ್ಷಣ ಸ್ಪಂದನೆ ಕೊರಪನಂಚಿನ ಜನನಾಯಕಿ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರ್ಲ ಈ ಒಂಜಿ ಕಾರ್ಯಕ್ರಮಗೂ ತುಡರ್ ಅರ್ಲಾದು ಉದ್ದೀಪನ ಕೊರಲಿ ಮೇರೆಗಳ ಸಂಘದ ಪರವಾದ ಅಂಚನ ಸೇರ್ದಿನ ಮಾತಾ ಬಂಧುಗಳ ಪರವಾದಲ ಅರ್ತಿ ಪಿರ್ತಿಡು ಎದ್ಕೊಂಡುಂಡೆ. ಶ್ರೀಯುತರಿಗೆ ಹರಿಶ್ಚಂದ್ರ ಕುಚ್ಚಿಗುಡ್ಡೆ ಮೇರೆ ಪೂಪುರ್ಪಣ ಕೊರತು ಎತ್ಕೊಂಡು ಬಂದು ವಿನಂತ ಮಲ್ಪ. ಅಂಚನೆ ಈ ಒಂಜಿ ಸಭಾ ಕಾರ್ಯಕ್ರಮಡು ಮಲ್ಲ ಬಿನ್ನೆರಾದು ಪಾಲ್ಪಡೆಯರಲ್ಲೇರಿ ಕಿನ್ಯ ಗ್ರಾಮ ಪಂಚಾಯತ ಮಾಜಿ ಅಧ್ಯಕ್ಷರಿ ಬಾರಿ ಒಂಜಿ ಕಾರ್ಯಕ್ರಮ ಸಂಘಟಕ್ಕೆಲ್ಲ
ಮಾತಾ ಕಾರ್ಯಕ್ರಮಗಳ ಎಂಕ್ಲೆಗೆ ಮಾರ್ಗದರ್ಶನ ಮಲ್ತೊಂದುಪ್ಪನ ಶ್ರೀ ಹಮೀದ್ ಕಿನ್ಯ ಮೇರ್ಲ ಈ ಒಂಜಿ ಸಭಾ ಕಾರ್ಯಕ್ರಮಡು ಮಲ್ಲ ಬಿನ್ನರಾದ ಪಾಲ್ಪಡೆಯುವುದಿಲ್ಲ ಮೇರೆಗಳ ಸಂಘದ ಪರವಾದ ಅಂಚನೆ ಸೇರಿದಿನ ಮಾತಾ ಬಂಧುಗಳ ಪರವಾದಲ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಕೊಂದುಳ್ಳ ಶ್ರೀಯುತರಿಗೆ ವಿನೀತ್ ಕಿನ್ಯ ಬೇರೆ ಬರ್ತದೆ ಪೂಪೂರ್ಪ ಕೊರತು ಸ್ವಾಗತ ಮಲ್ಪಡು ವಿನೀತ್ ಕಿನ್ಯ ಅಂಚನೆ ಈ ಒಂಜಿ ಸಭಾ ಕಾರ್ಯಕ್ರಮದ ಮಲ್ಲಬಿನ್ನೆರಾದ ಪಾಲ್ಪಡೆಯೊಂದುಲ್ಲೇರಿ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ನಿಯಮಿತ ಮಂಗಳೂರು ನೇತಾ ಅಧ್ಯಕ್ಷರೈನ ಸಮಾಜ ಸೇವಕಿರಿ ಧಾರ್ಮಿಕ ಮುಂದಾಲೋಯನಂಚಿನ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲರ್ ಮೇರ್ಲಾ ಈ ಒಂಜಿ ಸಭಾ ಕಾರ್ಯಕ್ರಮಡು ಮಲ್ಲಬಿನ್ನರಾದ ಪಾಲ್ಪಡೆಯೊಂದುಲ್ಲೇರಿ ಮೇರೆಗಳ ಸಂಘದ ಪರವಾದ ಅಂಚೆನ ಸೇದಿನ ಮಾತಾ ಬಂಧುಗಳ ಪರವಾದಲ ಆರ್ತಿ ಪಿರ್ತಿಡು ಸ್ವಾಗತನು ಬಯಕೊಂದುಳ್ಳೆ ಶ್ರೀಯುತರಿಗೆ ಕೃತಿಕ್ ಕಿನ್ಯ ಮೇರೆ ಪೂಪೂರ್ಪಣ ಕೊರತು ಸ್ವಾಗತ ಮಾಡ್ಬಿಡಕ್ಕೆ ಏನಂದಿಲ್ಲ ಕೃತಿಕ್ ಕಿನ್ಯ ಅಂಚನೆ ಈ ಒಂಜಿ ಸಭಾ ಕಾರ್ಯಕ್ರಮದ ಮಲ್ಲಬಿನ್ನೆರಾದ ಮಿತ್ತಚಾವಡ್ಡು ನಮ್ಮೊಟ್ಟಿಗುಲ್ಲೇರಿ ಕಿನ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿ ಅಂಚನೆ ಮಿತ್ರೇರಿ ಅಂಚನೆ ಗ್ರಾಮದ ಅಭಿವೃದ್ಧಿಗೆ ರಾತ್ರಿ ಪಗೆಲು ಬೇನೊಂದುಪ್ಪನಂಚಿನ ಶ್ರೀ ಫಾರೂಕ್ ಕಿನ್ಯ ಮೇರೆಗಳ ಸಂಘದ ಪರವಾದ ಅಂಚನೆ ಸೇರಿದಿನ ಮಾತಾ ಬಂಧುಗಳ ಪರವಾದಲ ಹೃದಯ ಸ್ಫೂರ್ತಿ ಸ್ವಾಗತವನ್ನು ಬಯಕೊಂದಿದೆ ಶ್ರೀಯುತರಿಗೆ ಪೃಥ್ವಿರಾಜ್ ಕಿನ್ಯ ಮೇರೆ ಬರ್ತದೆ ಪೂಪೂರ್ಪಣ ಕೊರತು ಸ್ವಾಗತ ಮಲ್ಪಡು ಪೃಥ್ವಿರಾಜ್ ಕಿನ್ಯ ಅಂಚನೆ ಈ ಒಂಜಿ ಸಭಾ ಕಾರ್ಯಕ್ರಮದ ಮಿತ್ತಚಾವಡ್ಡು ನಮ್ಮೊಟ್ಟಿಗೆ ಮಲ್ಲಬಿನ್ನರಾದ ಪಾಲ್ಪಡೆಯೊಂದಿಲ್ಲೇರಿ ನಿವೃತ್ತ ಶಿಕ್ಷಕರಿ ಅಂಚನೆ ಮುದ್ದುಕೃಷ್ಣ ಉತ್ಸವ ಸಮಿತಿ ಕುತ್ತಾರ್ ನೇತಾ ಕೋಶಾಧಿಕಾರಿ ಐನಂಚಿನ ಅಂಚನೆ ಧಾರ್ಮಿಕ ಮುಂದಾಲು ಶ್ರೀ ವಸಂತ ಕೋಡಿ ಮಂಜನಾಡಿ ಮೇರೆಗಳ ಸಂಘದ ಪರವಾದ ಅಂಚನೆ ಸೇದಿನ ಮಾತಾ ಬಂಧುಗಳ ಪರವಾದಲ ಹೃದಯ ಸ್ಪರ್ಶಿ ಸ್ವಾಗತನೂ ಬಯಕೊಂಡುಳ್ಳೆ ಶ್ರೀಯುತರಿಗೆ ವಸಂತ್ ಕಿನ್ಯ ಮೇರೆ ಚಾವಡಿಗೆ ಹೋದು ಪೂಪೂರ್ಪ ಕೊಟ್ಟು ಸ್ವಾಗತ ಮಲ್ಪಡ್ಗೆ ಅಂದ್ರ ಅಂಚನೆ ಈ ಒಂಜಿ ಸಭಾ ಕಾರ್ಯಕ್ರಮದ ಮಲ್ಲಬಿನ್ನರಾದ ಪಾಲ್ಪಡೆಯೊಂದಿಲ್ಲೇರಿ ಧಾರ್ಮಿಕ ಕಾರ್ಯಕ್ರಮಡು ಯಪಲ ದುಂಬತ್ತಾದ ಬತ್ತದ ಸಲಹೆ ಸಹಕಾರ ಕೊರೊಂದುಪುನ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ನೇತಾ ಅಧ್ಯಕ್ಷರೈನಂಚಿನ ಗೋಪಾಲ್ ಎಸ್ ಕೊಂಡಾನ ಮೇರ್ಲಾ ಮಿತ್ತಚಾವಡ್ಡ ನಮ್ಮೊಟ್ಟಿಗುಲೇರಿ ಮೇರೆಗಳ ಸಂಘದ ಪರವಾದ ಅಂಚನೆ ಸೇದಿನ ಮಾತಾ ಬಂಧುಗಳ ಪರವಾದಲ ಅರ್ತಿ ಬಿರ್ತಿಡು ಎದ್ಕೊಂಡಂದ್ರಳೆ ಶ್ರೀಯುತರಿಗೆ ಭಾಸ್ಕರ್ ಮಂಜಿನಾಡಿ ಮೇರೆ ಚಾವಡಿಗೆ ಹೋದು ಪೂ ಕೊರ್ದು ಎದ್ಕೊಂಡು ಬಂದು ವಿನಂತಿ ಮಲ್ಪ ಭಾಸ್ಕರ್ ಮಂಜಿನಾಡಿ ಅಂಚನೆ ಈ ಒಂಜಿ ಕಾರ್ಯಕ್ರಮಡು ಮಲ್ಲಬಿನ್ನೆರಾದ ಮಿತ್ತಚಾವಡ್ಡು ನಮ್ಮೊಟ್ಟಿಗುಲ್ಲೇರಿ ಬ್ರಹ್ಮಶ್ರೀ ನಾರಾಯಣಗುರು ಯುವ ಸಂಚಲನ ರಿಜಿಸ್ಟರ್ಡ್ ಕಿನ್ಯ ಬೆಲರಿಂಗೆ ನೇತಾ ಸ್ಥಾಪಕ ಅಧ್ಯಕ್ಷಕರಿ ಸಂಘದ ಸ್ಥಾಪಕ ಸದಸ್ಯರಿ ಅಂಚನೆ ಸಂಘದ ಮಾರ್ಗದರ್ಶಕಿಯಾದ ಉಪ್ಪುನಂಚಿನ ಶ್ರೀ ಜಯಂತ್ ಎಂ ಪೂಜಾರಿ ಕಿನ್ಯ ಬೆಲರಿಂಗೆ ಮೇರೆಗಳ ಸಂಘದ ಪರವಾದ ಅಂಚನೆ ಸೇರಿದಿನ ಮಾತಾ ಬಂಧುಗಳ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಕೊಂಡಳೆ ಶ್ರೀಯುತರಿಗೆ ಪವನ್ ಕಿನ್ಯ ಮೇರೆ ಮಿತ್ತ ಚಾವಡಿ ಬತ್ತು ಪೂಪೂರ್ಪಣ ಕೊಟ್ಟು ಸ್ವಾಗತ ಮಲ್ಪಡು ಪವನ್ ಕಿನ್ಯ ಅಂಚನೆ ಈ ಒಂಜಿ ಮಿತ್ತಚಾವಡ್ಡು ನಮ್ಮೊಟ್ಟಿಗುಲ್ಲೇರಿ ಗ್ರಾಮದ ಹಿರಿಯರಿ ಅಂಚನೆ ಸಂಘದ ಮಾರ್ಗದರ್ಶಕರಿ ಶ್ರೀ ನಾರಾಯಣ ಪೂಜಾರಿ ಕಿನ್ಯ ಬೆಲರಿಂಗೆ ಮೇರೆಗಳ ಸಂಘದ ಪರವಾದ ಅಂಚನೆ ಸೇರಿದಿನ ಮಾತಾ ಬಂಧುಗಳ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಕೊಂದಿಲ್ಲ ಶ್ರೀಯುತರಿಗೆ ರವಿರಾಜ್ ಕಿನ್ಯ ಮೇರೆ ಚಾವಡಿಗೆ ಬರ್ತದೆ ಪೂಪೂರ್ಪ ಕೊರತು ಸ್ವಾಗತ ಮಲ್ಪಡು ರವಿರಾಜ್ ಕಿನ್ಯ ಅಂಚನೆ ಸಂಘದ ಅಧ್ಯಕ್ಷರಿ ಯುವ ನಾಯಕಿ ಶ್ರೀ ಜಗದೀಶ್ ಕಿನ್ಯ ಬೆಲ್ಲರಿಂಗೆ ಮೇರ್ಲಾ ಮಿತ್ತಚಾವಡ್ಡು ನಮ್ಮೊಟ್ಟಿಗುಲ್ಲೇರಿ ಮೇರೆಗಳ ಸಂಘದ ಪರವಾದ ಅಂಚನೆ ಸೇರಿದಿನ ಮಾತಾ ಬಂಧುಗಳ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಕೊಂಡಳೆ ಶ್ರೀಯುತರಿಗೆ ಅಭಿ ಬಟ್ಯಾಡ್ಕ ಮೇರೆ ಪೂಪೂರ್ಪ ಕೊರತು ಸ್ವಾಗತ ಮಲ್ಪಡು ಅಭಿ ಬಟ್ಯಾಡ್ಕ ಅಂಚನೆ ಈ ಒಂಜಿ ಸಭಾ ಕಾರ್ಯಕ್ರಮದ ಮಿತ್ತಚಾವಡ್ಡು ನಮ್ಮೊಟ್ಟಿಗುಲ್ಲೇರಿ ಮಹಾಮಾಯಿ ಮಾತೃ ಮಂಡಳದ ಸ್ಥಾಪಕ ಅಧ್ಯಕ್ಷರಿ ಅಂಚನೆ ಸಂಚಾಲಕಿ ಐನಂಚಿನ ಶ್ರೀ ಬಬಿತಾ ಬಟ್ಯಡ್ಕ
ಮೇರೆಗಳ ಸಂಘದ ಪರವಾದ ಅಂಚೆನೆ ಸೇರಿದಿನ ಮಾತಾ ಬಂಧುಗಳ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಕೊಂಡು ಶ್ರೀಮತಿ ಮೇರೆಗೆ ವಿನೋದ್ ಬಟ್ಟಿಯಡ್ಕ ಮೇರೆ ಚಾವಡಿ ಬರ್ತದೆ ಪೂಪೂರ್ವಕ ಕೊರತು ಸ್ವಾಗತ ಮಲ್ಪಡು ವಿನೋದ್ ಬಟ್ಟಿಯಡ್ಕ. ಅಂಚೆನೆ ಈ ಒಂಜಿ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಗಳು ನಮ್ಮೊಟ್ಟಿಗೂ ಪಾಲ್ಪಡೆಯರಿದ್ದೀರಿ. ಕರ್ನಾಟಕ ವಿಧಾನಸಭಾ ಸಭಾಪತಿಲೈನಂಚಿನ ನಮ್ಮ ನೆಚ್ಚಿನ ಶಾಸಕರು ಶ್ರೀ UT ಖಾದರ್ ಅನಿವಾರ್ಯ ವಿದೇಶ ಪ್ರವಾಸೋಡಿತಿನರಾದ್ರ ಬರೆಯರ ಆವೊಂದಿಜ್ಜಿ ಪಂಡದು ಒಂಜಿ ಸಂದೇಶವನ್ನು ಕಡಪುಡ್ದಿರಿ. ಅರ್ನ ಅನುಪಸ್ಥಿತಿ ಆ ಸಂದೇಶವನ್ನು ಓದುನಂಚಿನ ಕರ್ತವ್ಯ ನಮ್ಮ ಸಂಘಟನೆದ ಅಂಚೆನೆ ಐನೆ ನಿಖಲ ದುಂಬು ದಿವಂದುಲ್ಲೆ ಶ್ರೀ ಮಹಮ್ಮಾಯಿ ಮಿತ್ರ ಮಂಡಲ ರಿಜಿಸ್ಟರ್ಡ್ ಬೆಲರಿಂಗ್ ಕಿನ್ಯ ಉಳ್ಳಾಲ ತಾಲೂಕು ಇದರ ವತಿಯಿಂದ ನಡೆಯುತ್ತಿರುವ 35ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರು ಕೊಡಿಕೆ ಉತ್ಸವ ಕಿನ್ಯಾಷ್ಟಮಿ 2025 ಉತ್ಸವವನ್ನು ಕಿನ್ಯ ಗ್ರಾಮದ ಈ ಪರಿಸರದಲ್ಲಿ ಆಚರಿಸಲಾಗುತ್ತದೆ. ಅತ್ಯಂತ ಸಂತೋಷಕರ ವಿಷಯವಾಗಿರುತ್ತದೆ. ಈ ದಿನ ನಡೆಯುತ್ತಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿ ಇರಲೇಬೇಕಾಗಿತ್ತು. ಆದರೆ ಅನ್ಯ ಕಾರ್ಯ ನಿಮಿತ್ತ ನಾನು ಇಂದಿನ ಈ ಸುಂದರ ಹಾಗೂ ಅರ್ಥಪೂರ್ಣ ಸಮಾರಂಭದಲ್ಲಿ ಭಾಗವಹಿಸಲು ಅನಾನುಕೂಲವಾಗಿರುವುದಕ್ಕೆ ವಿಷಾದಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮೂಲಕ ಈ ಪರಿಸರದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ, ಎಲ್ಲರೂ ಸಹೋದರತ್ವರ ಭಾವನೆಗಳ ಮೂಲಕ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವಂತಾಗಲಿ. ಶ್ರೀ ಕೃಷ್ಣದೇವರು ಎಲ್ಲರಿಗೂ ಸುಖ ಶಾಂತಿ ಸಂಪತ್ತು ಆಯುರಾರೋಗ್ಯವನ್ನು ನೀಡಿ ಕರುಣಿಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿ ಹಾಗೂ ಎಂದು ಹಾರೈಸುತ್ತೇನೆ. ತಮ್ಮ ಸಂಘದ ವತಿಯಿಂದ ಮುಂದೆ ನಡೆಯಲಿರುವ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರ ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ಹಾಗೂ ನಿಮ್ಮೆಲ್ಲರ ಒಬ್ಬ ಸಹೋದರನಾಗಿ ನನ್ನ ಸಂಪೂರ್ಣ ಸಹಕಾರವನ್ನು ನೀಡುವೆನೆಂದು ಭರವಸೆಯೊಂದಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತೀನಿ. ಹರಿಗಳ ಈ ಸಂದರ್ಭಡು ಹೃತ್ಪೂರ್ವಕವನ್ನು ಸ್ವಾಗತವನ್ನು ಬಯಕೊಂಡು ಅಂಚನೆ ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿ ಉಪ್ಪೆರೆತ್ತಂಡಿ ಯಾದವಯ್ಯನೆ ಮಹಿಂದ ಪೂಜಾರಿ, ಅಂಚನೆ ರವಿ ಪೂಜಾರಿ ದೈವ ಪಾತ್ರೆಲು, ಅಂಚನೆ ಕಿಶೋರಿ ತಿಮ್ಮ ಪೂಜಾರಿ ಮುಕ್ಲೆಗಳ ಅನಿವಾರ್ಯ ಕಾರಣೋಡು ಬರೆರಾವಂದಿಜ್ಜಿ ಪಂಡ ತೆರಿಪದಿರಿ. ಅಂಚನೆ ಕಾರ್ಯಕ್ರಮಕ್ಕೂ ಶುಭ ಹಾರೈಸಿದಿರಿ. ಅಂಚನೆ ಶ್ರೀ ಅಧ್ಯಕ್ಷರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಭಟ್ನಗರ ತೊಕ್ಕೋಟು ನೇತ ಅಧ್ಯಕ್ಷರಾದ ಶ್ರೀ KT ಸುವರ್ಣ ಮೇರ್ಲ ಅನಿವಾರ್ಯ ಕಾರ್ಯನಿಮಿತ್ತ ಇತ್ತಿನರಾದ್ರ ಒಂತೆ ದುಂಬೆ ಬತ್ತದ ಕಾರ್ಯಕ್ರಮಕ್ಕೂ ಶುಭ ಹಾರೈಸದು ಪೊತಿರ. ಅಂಚನೆ ಉಮಾಮಹೇಶ್ವರಿ ದೇವಸ್ಥಾನ ಉಮಾಪುರಿ ಕಾಪಿಕಾಡ್ ನೇತ ಆಡಳಿತ ಮುಖ್ಯಸ್ಥರಾದ ಶ್ರೀ AJ ಶೇಖರ್ ಮೇರ್ಲ ಕಾರ್ಯಕ್ರಮಕ್ಕೂ ಶುಭಾಶಯವನ್ನು ಪಂಡದು. ಅಂಚನೆ ಎಲ್ಲಾಂಡಲ ಒಂಜಿಗಳಿಗೆ ಬತ್ತು ಪೂಪೆ ಪಂಡದು ಪ್ರೀತಿ ದಿದ್ದು ಎಂಕ್ಲನ್ನ ಮಿತ್ತು ಪ್ರೀತಿ ದಿದ್ದು ತೆರಿಪಾದಿರಿ. ಮುಕ್ಲೆಗಳ ಹಾರ್ದಿಕವಾದ ಸ್ವಾಗತವನ್ನು ಬೈಕೊಂದುಲ್ಲೆ. ಅಂಚನೆ ಈ ಒಂಜಿ ಕಾರ್ಯಕ್ರಮಕ್ಕೂ ಧ್ವನಿವರ್ಧಕ ಅಂಚನೆ ಬೊಕ್ಕ ಮಾಧ್ಯಮ ಮಿತ್ರರೇ ಮುಕ್ಲೆಗಳ ಹೃತ್ಪೂರ್ವಕವಾದ ಸ್ವಾಗತವನ್ನು ಬೈಕೊಂದುಲ್ಲೆ. ಅಂಚನೆ ಸೇರ್ದಿನ ಮಾತಾ ಬಂಧುಲೆಗಳ ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯನ್ನು ಪಡೆದು ಅಂಚನೆ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯನ್ನು ಪಡೆದು ಸೇದಿನ ಮಾತೆರೆಗಳ ಕೂಡರ ಸ್ವಾಗತವನ್ನು ಬಯಕೊಂಡು ಎನ್ನ ಸ್ವಾಗತ ಭಾಷಣಗೂ ಮುಗಿತನದ ಚುಕ್ಕಿದೆಯೊಂದಿಲ್ಲ. ಜೈ ಹಿಂದ್, ಜೈ ಶ್ರೀರಾಮ್. दीपज्योतिर्जनार्दनः दीपो
ಕಾರಣಿಕದ ಮಾತ ದೇವದೇವರನ್ನ ಮನಸ್ಸು ಸ್ಮರಣೆ ಮಂತೊಂದು ಎನ್ನ ಮಾತ ಗುರಿಗಳಿಗೆ ವಂದನೆ ಸಲ್ಲಿಸುವ ಒಂದು ಬಾರಿ ಶೋಕದ ಬಾರಿ ವಿಜೃಂಭಣೆದ ಸಂಭ್ರಮದ ಕಾರ್ಯಕ್ರಮಡು ನಾವು ಮಾತಿರಲವುಲ್ಲ ಶ್ರೀ ಕೃಷ್ಣ ದೇವಿಯರ್ನ ಈ ಒಂಜಿ ಕೃಷ್ಣ ಜನ್ಮಾಷ್ಟಮಿದ ಈ ಸಂದರ್ಭಡು ನಮ್ಮ ಶ್ರೀ ಮಹಾಮಾಯಿ ಮಿತ್ರ ಮಂಡಳಿ ಬೆಳರಿಂಗೆ ಕಿನ್ಯ ನೆತ್ತ 35ನೇ ವರ್ಷದ ಕಿನ್ಯಾಷ್ಟಮಿ ಪಂಪಿನ ಕಾರ್ಯಕ್ರಮ ನಡತುಂದು ಪುಣ ಅಂಚಿನ ಬಹಳ ಖುಷಿ ಆಪುಂಡು ದಯಂದು ಪನ್ನಗ ಇನಿ ಈ ರೀತಿದ ಧಾರ್ಮಿಕ ಕಾರ್ಯಕ್ರಮ ಆನಂದ ಆಡನೆ ಮಾತಾ ಊರುಡ್ಲ ಎಡ್ಡೆ ರೀತಿಯ ಒಂದು ಚಿಂತನೆ ಬರ ಸಾಧ್ಯತೆ ಉಂಟು ಈ ಸಂದರ್ಭಡು ಈ ವೇದಿಕೆಯ ಗುರುಕಾರ್ಮಣ ವಹಿಸೊಂದಿನ ಅಂಚಿನ ಇಂಕಲ ಮಾತೇನಲ್ಲ ಮಾಗದ ಸಿಕ್ಕಿರಿ ಹಿರಿಯರು ನಮ್ಮ ಶ್ರೀಶಾಸ್ತ್ರ ಬಾಬು ಕಿನ್ಯ ಅರೆ ಗೌರವ ನಮನ ಸಲ್ಲಿಸುವ ಒಂದು ಅಂಚನೆ ವೇದಿಕೆ ಪುಣಂಚಿನ ನಮ್ಮ ಸಹಕಾರ ರತ್ನ ಏನೇ ಸಹಕಾರಿ ಕ್ಷೇತ್ರ ಭಾರಿ ಮಲ್ಲ ಮಟ್ಟದ ಕೆಲಸ ಮಂತೊಂದು ಆ ಒಂಜಿ ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘನೆ ಪ್ರಾರಂಭ ಮಂತದ್ದು ಇನ್ನು 33 ಬ್ರಾಂಚಿನ ಮಂತೊಂದು ಬಾರಿ ಮಲ್ಲ ಆರ್ಥಿಕವಾಯಿನ ವ್ಯವಸ್ಥಿತ ವ್ಯವಹಾರ ಮಂತೊಂದು ಪುಡಂಚಿನ ನಮ್ಮ ಸಹಕಾರ ರತ್ನ ಚಿತ್ತರಂಜನ್ ಬೋಲಾರ ನಮ್ಮೊಟ್ಟಿಗೆ ಒಳ್ಳೆಯರು ಅಂಚೆನೆ ನಮ್ಮ ಹಮೀದ್ ಕಿನ್ಯ ನಮ್ಮ ಬಾಲ ಆತ್ಮೀಯರು ಬಕ್ಕ ಪಂಚಾಯತಿದ ಉಪಾಧ್ಯಕ್ಷರಾದುಳ್ಳರು ಅಂಚೆನೆ ನಮ್ಮ ವಸಂತ ಕೋಡಿ ಎಂಕಲ ಬಾಲ ಆತ್ಮೀಯ ಮಿತ್ರರು ಬಾಲಿ ವರ್ಷದಿಂದ ಎಂಕ ಪರಿಚಯ ವಸಂತ ಕೋಡಿ ನಮ್ಮೊಟ್ಟಿಗೆ ಒಳ್ಳೆಯರು ಅಂಚೆ ಗೋಪಾಲ ಕೊಂಡನ ನಮ್ಮ ಬಿಲ್ಲವ ಸೇವಾ ಸಮಾಜದ ಒಳ್ಳೆದ ಅಧ್ಯಕ್ಷರು ಅಂಚೆನೆ ನಮ್ಮ ಉಪಾಧ್ಯಕ್ಷರಾಯಿನಂಚಿನ ಫಾರೂಕ್ ಕಿನ್ಯ ನಮ್ಮೊಟ್ಟಿಗೆ ಒಳ್ಳೆರು ಅಂಚೆನೆ ನಮ್ಮ ಜಯಂತನ್ನೇ ನಮ್ಮೊಟ್ಟಿಗೆ ಒಳ್ಳೆರು ಅಂಚನೆ ನಾರಾಯಣನ್ನೇ ಒಳ್ಳೆರು ಬೆಳ್ರಂಗಿದ ನಮ್ಮ ಜಗದೀಶನ್ನೇ ಒಳ್ಳೆರು ಸಮಿತಿದ ಅಧ್ಯಕ್ಷರು ಅಂಚನೆ ಮಾತೃ ಮಂಡಲದ ಅಧ್ಯಕ್ಷೆ ನಮ್ಮ ಬಬಿತಾ ಬಟ್ಟೆಡ್ಕ ನಮ್ಮೊಟ್ಟಿಗೆ ಒಳ್ಳೆರು ವೇದಿಕೆ ಇಡ್ತಿನ ಮಾತ ಗಣ್ಯರೆಗಳ ಗೌರವ ನಮನ ಸಲ್ಲಿಸುವ ಒಂದು ವೇದಿಕೆ ದುಂಬಿತ್ತಿನ ಅಂಚಿನ ಈ ಊರದ ಮಾತ ಸಜ್ಜನ ಬಂಧುಲೆಗಳ ಗೌರವ ನಮನ ಸಲ್ಲಿಸುವ ಮಸ್ತು ಜನ ಜೋಕುಲ್ಲ ಒಳ್ಳೆರು ನನ ಒಂತೆ ಪೊರ್ತಲು ಕಾರ್ಯಕ್ರಮ ಆಯರು ನನಾತು ಜನ ಸೇರಿರು ಒಳ್ಳೆರು ಇನ್ನಿಲ್ಲ ಎಲ್ಲೆಲ್ಲ ಆಪಣಂಚ ರಡ್ಡು ಜಂತ ಕಾರ್ಯಕ್ರಮ ಬರ ಯಶಸ್ವಿಯಾದ ಶ್ರೀ ಕೃಷ್ಣ ದೇವಿಯರ ಅನುಗ್ರಹ ಎಡ್ಡೆ ರೀತಿಯ ನನಪಡಂದು ಯಾನೆ ದೇವರ ಪ್ರಾರ್ಥನೆ ಮಂತೊಂದು ಈ ರೀತಿಯ ಕಾರ್ಯಕ್ರಮ ಮಂತಂದಾಂಡ ನಮಕ್ ಒರೆಗೆ ಬಹಳ ಮುಖ್ಯವಾದ ಪರಿಚಯ ಆಪುಂಡು ಆಯ್ತು ಒಟ್ಟಿಗೆ ಪ್ರೀತಿ ವಿಶ್ವಾಸ ಒಂದು ರೀತಿಯ ಗೆಳೆತನ ಆಪಣಂಚಿನ ಒಂದು ಎಡ್ಡೆ ಕಾರ್ಯಕ್ರಮ ಮೊಸರು ಕೊಡುಗೆ ಉತ್ಸವದ ಈ ಸುಸಂದರ್ಭಡು ನಿಕ್ಲಿಗೆ ಮಾತಿರೆಗಳ ಶ್ರೀಕೃಷ್ಣ ಜನ್ಮಾಷ್ಟಮಿದ ಇನ್ನು ಬಾರಿ ಎಡ್ಡೆ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಿಕ್ಕಿನಂಚಿನ 70 ವರ್ಷ ಸ್ವಾತಂತ್ರ್ಯ ಉತ್ಸವದ ಅವ ಸಂದರ್ಭದ ದಿನ ಒಟ್ಟಾದ ನಾವು ಮಾತಿರಲ್ಲ ನಾನು ಯಾಪನ ಪಣೀರನ್ನು ಒಂಜಿ ಚಪ್ಪರದಲ್ಲಿಟ್ಟು ನಾವು ಮತ್ತೆ ಸೇರ್ನಾಗ ನಮ್ಮ ತರಡು ಕೊಡ್ದಾದ ಮಾತೆಲ್ಲ ಒಂಜಪ್ಪ ಜೋಕುಳು ಪಂಪಿನ ಭಾವನೆ ಅಂಚೆ ಇತ್ತಂದಾಂಡ ಕಾರ್ಯಕ್ರಮ ಬಾರಿ ಪೊರ್ಲುಡು ಯಶಸ್ವಿಯಾರ ಸಾಧ್ಯತೆ ಉಂಡು ಈ ಸಮಿತಿದಕ್ಕಲು ಅಂಚೆನೆ ಬಾರಿ ಎಡ್ಡೆ ಮನಸ್ಸುದಕ್ಕಲು ದಯಾನಂದ ಪನ್ನಾಗ ಇನಿ ಒವೇ ಒಂಜಿ ಸಂಘ ಸಂಸ್ಥೆ ಅತಿಂದಾನ ಒಂದು ವ್ಯಕ್ತಿ ಸಾಮಾಜಿಕವಾದ ಧಾರ್ಮಿಕವಾದ ಅತಿಂದಾನ ಬೇತೆ ರೀತಿಯ ತನ್ನನ್ನು ತಾನು ತೊಡಗಿಸಿಕೊಂಡ ಸಮಾಜ ಆಕ್ಲೇನು ಆ ಸಂಘನ ಆ ವ್ಯಕ್ತಿನ ಅತಂದಾಂಡ ಆ ಸಂಘಟನೆ ಸಮಾಜ ಗುರುತು ಮಲ್ಪುಂಡು ಬಾರಿ ಎಡ್ಡೆ ಕೆಲಸ ಮನ್ಪುರಿ ಒಂಜಿ ಬಾಗಡ್ ಒಂದು ಎಡ್ಡೆ ರೀತಿಯ ಸಂಘಟನೆ ಇತ್ತಂದಾಂಡ ಆ ಬಾಗಡ್ ಇತ್ತಿನಂಚಿನ ಜನಕಳಿಗಳ ಬಾಲಿ ಆಶ್ರಯ ಆಪುಂಡು ಒವೇ ರೀತಿಯ ಕಷ್ಟ ನಷ್ಟ ತೊಂದರೆಗಳು ಮತ್ತು ಆನಗ ಆ ಸಂಘದಕ್ಕಳ ಬಜದ ಪನ್ನಂದಾಂಡ ಆ ಸಂಘದಕ್ಕಳು ದಾದಾಂಡಲ ಒಂಜಿ ಅಳಿಲ ಸೇವೆ ಆಣೆ ಶ್ರೀ ರಾಮದೇವರಿಗೆ ರಾಮಕ್ಷೇತ್ರ ಮನ್ಪುನಾಗ ಅಳಿಲು ವಾರಿತಿಡು ಸೇವೆ ಮಂತನ ಚಣಿಲು ವಾರಿತಿಡು ಸೇವೆ ಮಂತ್ರ ಅಂಚಿನ ಅಡಿಲ ಸೇವೆ ಮನ್ಪೇರ ನಂಗೆ ಕಡ್ಡೆ ಒಂದು ಅವಕಾಶ ಜನಕುಲ ನಮಕ್ ಬಾಳ ಗೌರವ ಕೊರ್ಪೇರು ಒಟ್ಟಾದ ಇಂಚಿತ್ತಿನ ಕಾರ್ಯಕ್ರಮ ಮಂತೊಂದು ಆ ಮಾತಿರಲ ಇಡೀ ಸಮಾಜನ ಒಟ್ಟು ಮಂಪುನ ಕೆಲಸ ಬಾಳ ಸೋದರತೆಡು ಶಾಂತಿಡು ಬಾಳ ನೆಮ್ಮದಿಡು ಇಡೀ ಊರಿನ ಜನಕುಲು ಒಟ್ಟಾದ ಒಂಜಾದ ಕೆಲಸ ಮಂತಂದಾಂಡ ಒಟ್ಟು ಒಂದು ಸಮಾಜ ಆರೋಗ್ಯಪೂರ್ಣವಾದ ಸಮಾಜದ ನಿರ್ಮಾಣ ಸಾಧ್ಯತೆ ಉಂಡೊಂದು ಪನೊಂದು ಈ ಸಂದರ್ಭದ ಕುಡೋರ ಶ್ರೀ ಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ನಿಕ್ಲಿಗೆ ಮಾತೆರೆಗಳ ಸಂದ ಒಂದು ಬೇತೆ ಕಾರ್ಯಕ್ರಮ ಇನಿ ಅವಲವಲು ಕಾರ್ಯಕ್ರಮ ಉಂಡು ಸಂಘಟನೆದಕ್ಕಳು ಲೆಪ್ಪುನಾಗ ಪೋಜಿದಲ್ಲ ಪೂಜಿ ಸಮಯಕ್ಕೆ ಸರಿಯಾದ ಪೂಜೆ ಪೋಯರ್ಲ ಪೂಜಿ ಕೆಲವು ಸಂದರ್ಭಡು ಒಟ್ಟಾದ ಕಾರ್ಯಕ್ರಮನ ಸಮಯ ಸರಿಯಾದ ಮಾತು ಬಾರಿ ಪೊರ್ಲಾದ ನಡಪಡು ನನಾತ ಈ ಕಾರ್ಯಕ್ರಮ ವಿಜೃಂಭಣೆ ನಡಪಡು ವರ್ಷ 35 ವರ್ಷ ಅಂದ ಪಣ್ಣಗ ಸುಲಭದ ಕೆಲಸ ಐಕ ಆತೆ ಆ ಸಂಘಟಕರಿಗೆ ಆಯ್ತಾ ಬಂಗ ಸಂಘನ ಸ್ಥಾಪನೆ ಮಂತಿನಕ್ಲಿಗೆ ಬಕ್ಕ ಈ ನಡಪವನಕ್ಲಿಗೆ ಗೊತ್ತುಪ್ಪನಿ ಒಟ್ಟಾದ ಊರ್ದಕ್ಕಳು ಅಕ್ಲಿಗೆ ಒಟ್ಟಾದ ಸಹಕಾರ ಕೊರನ ಬಹಳ
ಅಕ್ಲಿಗೆ ಸುಲಭ ಆಪುಂಡು ಒಟ್ಟದೇ ಕಾರ್ಯಕ್ರಮ ಯಶಸ್ವಿವಾಡು 40 ವರ್ಷ 35 50 ವರ್ಷ 100 ವರ್ಷ ಸೂರ್ಯಚಂದ್ರ ಕಾಲ ಮುಟ್ಟ ಈ ಒಂದು ಸಂಘಟನೆ ಒರಿದು ಈ ಸಮಾಜಕ್ಕೆ ಎಡ್ಡೆ ಕೆಲಸ ಮಲ್ಪೊಂದಿನ ಕಾರಣ ಮಲ್ಪಡಂದು ಪಡೆದು ಶ್ರೀ ದೇವರ ಪ್ರಾರ್ಥನೆ ಮನ್ಪೊಂದು ಈ ಊರಿಡಿತಿನ ಮಾತ ದೇವದೇವರನ್ನ ಮನಸ್ಸಿನ ಸ್ಮರಣೆ ಮಂತೊಂದು ಗುರುಯಕ್ಕಳ ಆಶೀರ್ವಾದಕ್ಕೆ ತಂದು ಕಿರಿಯಕ್ಕಳ ಸಹಕಾರಕ್ಕೆ ತಂದು ಎಂಕ್ ಕೊರ್ನ ಅವಕಾಶಕ್ಕೆ ಅಭಿನಂದನೆ ಧನ್ಯವಾದ ಸಲ್ಲಿಸುವ ಒಂದು ಎನ್ನ ಪಾತ್ರ ಅಂತವೆ. ಜೈ ಹಿಂದ್. ಗುರುಭ್ಯೋ ನಮಃ. ಮಹಾಮಾಯಿ ಮಿತ್ರಮಂಡಲದ ಈ ಒಂದು ಕಿನ್ಯಾಷ್ಟಮಿದ ಶುಭ ಸಂದರ್ಭಡು ಮಾತೆರೆಗಳ ಅಷ್ಟಮಿದ ಶುಭಾಶಯ ಕೋರೊಂದು ಅಂಚೆನೆ ನಮ್ಮ ಎಲ್ಪತ್ತೋರ್ ಮನೆ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಪರೊಂದು ವೇದಿಕೆದ ಸಭಾಧ್ಯಕ್ಷತೆ ವಹಿಸಿನ ಏನ ಮಿತ್ರ ಮಾರ್ಗದರ್ಶಕರಾಗಿನ ಬಾಬು ಶ್ರೀಸತ ಕಿನ್ಯಾರೆ ಅಂಚೆನೆ ದೀಪ ಬೆಳಗ್ಗೆ ಅರಳದು ಈ ಕಾರ್ಯಕ್ರಮ ಉದ್ಘಾಟನೆ ಮಂತಿನ ಕುಡರಿ ಮಿತ್ರ ಏನ ರವೀಂದ್ರ ಶೆಟ್ಟಿ ಉದ್ಘಾಟ್ರೆ ಇನಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಡು ದಾಂಡ ನಿಖಲು ಮಾತೇ ಇರಲ್ಲ ವೇದಿಕೆ ಉಡುಪುನ ಹಿರಿಯರು ದಯಗೊಂಡ ಇನಿ ಗೋಪಾಲನೇ ಅವಡು ಜಯಂತನೇ ಅವಡು ಎಂಕುಲು ಇನಿ ಆತ್ಮಶಕ್ತಿದ 2ನೇ ಬ್ರಾಂಚ್ ಪ್ರಾರಂಭವನ್ನಾಗತ್ತಲ್ಲ ಉದ್ಘಾಟನೆ ತುಂಬೆ ಎಂಕುಲು ಈ ಭಾಗಕ್ಕೆ ಬಂದಾಗ ಎಂಕ್ಲೆ ಸಹಕಾರ ಕೊಡ್ತೀನಕಲು ಕಿನ್ಯಾದ ಜನಕ್ಕಲು ದಯಕ್ಕೆ ಬಂದ ಬಂಡ ಐಕೊಂದು ಸಾಕ್ಷಿ ಈ ಒಂಜಿ ನಮ್ಮ ಜಯಂತನ್ನೇ ಒಂಜಿ ಹುಡುಗನಿಗೆ ಪರಿಚಯ ಮತ್ತೆ ಇನಿ ಏಜೆ ಮುಟ್ಟ ಬೆಲೆ ಉಡುದಾಂಡ ಜಯಂತನ ಮಾರ್ಗದರ್ಶನ ವೇದಿಕೆ ಉಡುಪುನ ಮಾತಾ ಗಣ್ಯರೆಗಳ ವಂದನೆ ಮಂತೊಂದು ಎದುರುಕೊದಿನ ಮಾತಾ ಸಭಿಕರಿಗೆ ಅಂಚನೆ ಸದ್ಭಕ್ತರೆ ಇನಿ ಒಂಜಿ ಸಂಸ್ಥೆ ಬೆಳೆ ಉಡುದಾಂಡ ಐಟ್ ಬೆನ್ಪುನ ಜೋಕುಲೆಂಚ ಬೆಂಡೇರು ಆತೆ ಅತ್ತು ಸಂಘ ಸಂಸ್ಥೆಗಳಾತೆ ಒಂಜಿ ಉದ್ಯಮನ ಸಂಸ್ಥೆಗಳಾತೆ ನಮ್ಮ ಬೆನ್ಪುನ ರೀತಿ ಇನಿ ಮಹಾಮಾಯಿ ಮಿತ್ರ ಮಂಡಲದಕ್ಕಲು ನೆಡೆಡ್ಡ ಬೇಲೆ ಮಂತಿನೆಡ್ಡ ಹತ್ರ ನಿರಂತರವಾದಿ ಕಿನ್ಯಾಷ್ಟಮಿ ಪೊರ್ಲು ನಡ್ತೋದು ಯಾನ್ ಈ ಭಾಗಡ್ ಸುಮಾರು ಒಂದು 4 ಕಾರ್ಯಕ್ರಮ ಬೈದೆ ಓಲು ತುಂಡಲ ಜವಾನಿಯರ ಹುರುಪು ಆಗ ಮಂತೊಂದು ಕೆಲಸ ಅಂತ ಭಾರಿ ಖುಷಿ ಆಪುಡು ಯಾನ್ ಈತೆ ಪನ್ಪುನು ನುವೇ ನಿಖಲ್ನ ಉರುಪು ಉನ್ನಸ್ ಅಂಜನೆ ನಿಖಲ್ ಮಂತೊಂದು ಕೆಲಸ ದೇವರ ಸದಾ ಆಶೀರ್ವಾದ ಒಪ್ಪಾಡು ಆತೆ ಅತ್ತು ನಿಖಲ್ ಮನ್ಪುನ ಉವೇ ಒಂಜಿ ಕಾರ್ಯಕ್ರಮ ಇತ್ತನಲ್ಲ ಅದಕ್ಕೆ ಸಹಕಾರ ಸಂಘದ ನಿರಂತರ ಸಹಕಾರ ಉಂಡು ಪನ್ಪುನ ತೊಟ್ಟಿಗೆ ಈ ಭಾಗಡ್ ಖಾಲಿ ನಿಖಲು ಧಾರ್ಮಿಕ ಒಂದು ಕಾರ್ಯಕ್ರಮ ಅತ್ತಂದೆ ಸಾಮಾಜಿಕವಾದ ನಿಖಲು ಓಂಡಲ ಜನಕ್ಲೆಗೆ ಆಸಕ್ತರಿಗೆ ಸಹ ಕೊರ್ಪಣ ಜನ ಕೆಲಸ ಐಕಲ ಇಂಕಲ ಸಂಸ್ಥೆ ನಿಖಲೊಟ್ಟಿಗೆ ಉಂಡು ಆತೆ ಹತ್ತು ನಿಖಲ್ನ ಈ ಒಂದು ಭಾಗಡ್ ಆರೋಗ್ಯ ಶಿಬಿರ ಇಂಜಿನಾಳ ಮನ್ಪೊಂಡು ದಾಂಡ ನಿಖಲ ಸಂಸ್ಥೆಯ ಮೂಲಕ ನಿಖಲ ಒಟ್ಟಿಗೆ ಅದು ಮನ್ಪುಗ ಪನ್ನ ಪಾತ್ರದೊಟ್ಟಿಗೆ ಈ ಕಾರ್ಯಕ್ರಮವಾಗಿ ನಾನು ದೂರದ ಕಡೆ ಬಿಸಿ ರೋಡದ ಕಾರ್ಯಕ್ರಮಕ್ಕೆ ತೀಡೆ ಬತ್ತೆ ಮೇರೆ ರವೀಂದ್ರನೇ ಪಲ್ಲೆಕನೆ ಕುಡಂಜಿ ಕಾರ್ಯಕ್ರಮ ಎಂಕ್ಲಪ್ಪಾಯರು ನಾನು ಮಾತಾಡ ಕ್ಷಮಕ್ಕೆ ಏನೊಂದು ರವೀಂದ್ರನೊಟ್ಟಿಗೆ ದುಂಬುವಪ್ಪೆ ಮಾತಾಡಲು ಧನ್ಯವಾದ ಅವಕಾಶಕ್ಕೆ ವಂದನೆ. ಉಳ್ಳಾಲ ವಿಭಾಗದ್ದು ಮಂಗಳೂರು ಸ್ಥಳೀಯ ಸಮಿತಿಗೆ ಅಧ್ಯಕ್ಷರಾದ ಅಂಚನೆ ಬೆಂಗಳೂರು ಕೇಂದ್ರ ಸಮಿತಿಗೆ ಸದಸ್ಯರಾದ ಆಯ್ಕೆಯಾಯಿನಂಚಿನ ಶ್ರೀ ಭಾಸ್ಕರ್ ಮಂಜನಡಿ ಮೇರೆಗೆ ಸಂಘದ ಸದಸ್ಯರಿ ಅಂಚನೆ ಈ ಒಂಜಿ ಸಂಘದ ಸದಸ್ಯರಿಗೆ ಈ ಒಂಜಿ ಮಲ್ಲ ಚಾವಟ್ಟು ಮಿತ್ತ ಚಾವಟ್ಟು ಒಂದು ಸನ್ಮಾನ ಮನ್ಪುನ ಸಂಘದ ಕರ್ತವ್ಯ ಸೇರ್ದಿನ ಮಾತಾ ಅತಿಥಿ ಅಭ್ಯಾಗತರಿ ಈ ಒಂಜಿ ಸನ್ಮಾನದ ಮಾನಾದಿಗೆನೆ ಮಲ್ಪಡು ಪಣದು ಕೇನೊಂದುಲ್ಲ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಸಂಘ ನೆತ ಒಂಜಿ ಸಂಘಟನೆ ಮನ್ಪಡುದಂಡ ಆತೆ ಬಂಗೊಂಡು ಆ ಸಂಘಟನೆ ಮಂತದ್ದು ಮಂಗಳೂರು ಸ್ಥಳೀಯ ಸಮಿತಿದ ಅಧ್ಯಕ್ಷರಾದ ಅಂಚನೆ ಬೆಂಗಳೂರು ಕೇಂದ್ರ ಸಮಿತಿಗೆ ಸದಸ್ಯರಾದ ಆಯ್ಕೆಯಾಯಿನ ಅಂಚಿನ ಸಂಘದ ಸದಸ್ಯರಾಯಿನ ಶ್ರೀ ಭಾಸ್ಕರ್ ಮಂಜನಡಿ ಮೇರೆಗೆ ಸಂಘದ ಪರವಾದ ಈ ಒಂಜಿ ಸನ್ಮಾನದ ಮಾನಾದಿಗೆ ವೇದಿಕೆಡಿತನ ಮಾತಾ ಅತಿಥಿ ಅಭ್ಯಾಗತರು ಕೈ ಸೇರಿಕೆಡಿ ಈ ಒಂಜಿ ಕಾರ್ಯಕ್ರಮವನ್ನು ನಡ್ಪಡು ಪಣದು ವಿನಂತಿ ಮಂತೊಂದಲ್ಲ ಬಾರಿ ಒಂಜಿ ಪೊರ್ಲಕಂಡದ ಈ ಒಂಜಿ ಕಿನ್ಯಾಷ್ಟಮಿ 2025 ನೆತ್ತ ಸಭಾ ಕಾರ್ಯಕ್ರಮಡು ಸಂಘದ ಸದಸ್ಯರನ್ನು ಸನ್ಮಾನ ಮನ್ಪನ ಮಲ್ಲ ಒಂಜಿ ಹೆಮ್ಮೆದ ಸಂಗತಿ ಆ ಸನ್ಮಾನವನ್ನು ಪಡೆಯುವಂಚಿನಲ್ಲ ಹೆಮ್ಮೆದ ಸಂಗತಿ ಸೊಲ್ಮೆಲು ಸನ್ಮಾನದ ಮಾನಾದಿಗೆ ಮಂತನ ಮಾತಾ ಅತಿಥಿ ಅಭ್ಯರ್ಥಿಗಳಿಗೆ ಅಂಚೆ ಮಹಾಮಾಯಿ ಮಿತ್ರ ಮಂಡಳಿ ಕಿನ್ಯ ಬೆಳರಂಗೆ ಮೇಕಲ್ನ 35ನೇ ವರ್ಷದ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ್ಕ ಮೊಸರುಗುಡಿಕೆ ಉತ್ಸವದ ಪ್ರಯುಕ್ತ 8ನೇ ಮಂತನ ಸಭಾ ಕಾರ್ಯಕ್ರಮದ ಮಿತ್ತ ಜಾವಡ್ಡುಪನ ನಮ್ಮ ಈ ಕಾರ್ಯಕ್ರಮದ ಗುರಿಕಾರರಾಯನ ಶ್ರೀತ ಬಾಬುಶಾಸ್ತ್ರ ಕಿನ್ಯ ಬೆರೆಗೆ ಸುರುಟಾದ
ನನ್ನ ಮಾರ್ಗದರ್ಶಕರು ಅಂದಾರು ಬೊಕ್ಕ ಮಾತಾ ವಿಷಯಗಳ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಾಳು ಐನ ಅರೆಗೊಂಜಿ ಗೌರವ ಕೊರೊಂದು ಅವೇ ರೀತಿ ವೇದಿಕೆ ಹಿಡಿತನ ಬಿಲ್ಲವ ಸೇವಾ ಸಮಾಜ ಕೊಲ್ಯ ರಿಜಿಸ್ಟರ್ಡ್ ನೇತಾ ಅಧ್ಯಕ್ಷರೈನ ಗೋಪಾಲ್ ಬಂಗೇರ್ರೆ, ಅವೇ ರೀತಿ ನಮ್ಮ ಕಿನ್ಯ ಪಂಚಾಯತ್ ಉಪಾಧ್ಯಕ್ಷರಾಯನ ಫಾರೂಕ್ ಬೊಕ್ಕ ಕಿನ್ಯ ಪಂಚಾಯತ್ದ ಸದಸ್ಯರಾಯನ ಎನ್ನ ಆತ್ಮೀಯರಾಯನ ಹಮೀದ್ ಕಿನ್ಯ ಬೊಕ್ಕ ನಮ್ಮ ಈ ಬಾಗಡು ಈ ಮಹಾಮಾಯ ಮಿತ್ರ ಮಂಡಳಿನ ಸ್ಥಾಪನೆ ಮಲ್ತದು ಐನು ಒಂಜಿ ಸಂಘಟನೆ ಮುಖಾಂತರ ಬಾರಿ ರಚನಾತ್ಮಕ ಕಾರ್ಯಗಳು ತೊಡಗಿಸಲಕ ಮಲ್ತಿನ ಜನ ನಮ್ಮ ಜಯಂತಣ್ಣೆ ಬೊಕ್ಕ ಈ ಮಹಾಮಾಯ ಮಿತ್ರ ಮಂಡಳಿದ ಅಧ್ಯಕ್ಷರಾಯನ ಜಗದೀಶ್ ರೇ, ಅವೇ ರೀತಿ ಕ್ರಿಯಾಶೀಲ ಮಹಿಳೆ ಬಂಡದ ಎಂಕಲ್ ಒಂದು ಮಲ್ತನ ನಮ್ಮ ಮಿತ್ರ ಮಂಡಳಿ ಮಹಿಳಾ ಮಿತ್ರ ಮಂಡಳಿದ ಸ್ಥಾಪಕರಾಯನ ಬಬಿತಾ ಬಟ್ಟೆಡ್ಕರೆ, ಅವೇ ರೀತಿ ತೀರ್ಥ ಚಾವಡ್ಡುಕೊಳ್ಳುದಿನಂಚಿನ ಮಾತ ಬಂಧು ಭಗಿನಿಯರೇ ಬೊಕ್ಕ ಸಹೋದರ ಸಹೋದರಿಯರೇ ಎನ್ನ ಮಾತ ಆತ್ಮೀಯರೇ, ಇನಿ ಸನ್ಮಾನ ಪಡೆಯಿನ ನಮ್ಮ ಭಾಸ್ಕರ ಮೆಸ್ಕಾಂ ಬೊಕ್ಕ ಮಾತ ನಮ್ಮ ಜವನಿಯರೇ ಅಕಲ ಈ ಮಾತ್ರೆಗಳ ಗೌರವ ಸಲ್ಲಿಸ ಒಂದು ಮುಖ್ಯವಾದ ಒಂದು ಭಾಷಣ ಮನ್ಪುಣದಲ್ಲ ವೇದಿಕೆ ಆಯ್ತು ಅಂಚಾದ ಯಾನು ಪನ್ಪುಣದಾದ ಪಂಡ ಈ ಮುಲ್ತ ನಮ್ಮ ಈ ಮಹಾಮಾಯ ಮಿತ್ರ ಮಂಡಳಿದ ಜವನಿಯರು ಬಾರಿ ಒಂಜಿ 35 ವರ್ಷಡು ಒಂಜಿ ಈ ಬಾರಿ ಮಲ್ಲ ಈ ಕಾರ್ಯಕ್ರಮವನ್ನು ಈ ಭಾಗಗಳು ನಡಪ ಒಂದುಳ್ಳಿರು ಅವನಂಕ ಅಕಲ್ನ ಶ್ರಮಕ್ಕೂ ಎನ್ನ ಕೃತಜ್ಞತೆಯನ್ನು ಸಲ್ಲಿಸ ಒಂದುಳ್ಳ ಮುಖ್ಯವಾದ ಈ ಭಾಗ ಶಾಂತಿ ಸೌಹಾರ್ದತೆದ ಬೀಡು ಪಂಪನೆಕ್ ಉದಾಹರಣೆ ನಮ್ಮ ಅನ್ಯ ಧರ್ಮೀಯರು ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಮುಲ್ಪನೆ ಹಮೀದ್ ಕಿನ್ಯ ಬೊಕ್ಕ ನಮ್ಮ ಫಾರೂಕ್ ಕಿನ್ಯ ಎಂಗಳು ತೂಂದುಲ್ಲ ಮಾತಾ ಕಾರ್ಯಕ್ರಮಡುಲ್ಲ ನಮ್ಮೊಟ್ಟಿಗೆ ಸೇರೊಂದು ಅಕಲ್ಲ ಸೇರೊಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಅನ್ಪರೆ ಸಹಕಾರ ಕೊಂದೇಳು ಐಕಲ ಯಾನ ಒಂಜಿ ಕೃತಜ್ಞತೆಯನ್ನು ಸಲ್ಲಿಸ ಒಂದಳು ಶ್ರೀಕೃಷ್ಣ ಪಂತರಿಗೆ ನೀನು ಕರ್ಮವನ್ನು ಮಾಡು, ಪ್ರತಿಫಲದ ನಿರೀಕ್ಷೆ ನೀವು ಇಟ್ಟುಕೊಳ್ಬೇಡ, ಅದು ನನಗೆ ಬಿಟ್ಟದ್ದು, ಅದು ನಾನು ಕೊಡ್ತೇನೆ, ಅದು ಕೊಡ್ತೇನೆ, ಕರ್ಮವನ್ನು ಮಾಡುವಂತೇಳಿ ಅಂಚ ನಮ್ಮ ಕೆಲಸವನ್ನು ನಿಷ್ಠೆಡ್ ಮಲ್ತನ ನಿಷ್ಠೆಡ್ ಮಲ್ತನ ಆರು ಪ್ರತಿಫಲ ಕೊರದೆ ಕೊರ್ಪೇರು ಐದು ಡೌಟ್ ಏಜ್ ಅಂಚಾದ ಈ ಮುಲ್ತ ಮಹಾಮಾಯ ಮಿತ್ರ ಮಂಡಳಿದ ನಮ್ಮ ಜವನಿಯರು ಮಾತಿರ್ಲ ಹಿರಿಯಕ್ಕಳನ್ನು ಸೇರ್ಸದು ಮಾತಿರ್ಲ ಎಡ್ಡೆ ಒಂಜಿ ಕೆಲಸವನ್ನು ಮಲ್ತೊಂದುಲ್ಲೇರು ಖಾಲಿ ಇನ್ನೊಂಜಿ ನಮ್ಮ ಒಂಜಿ ಆಟಿನೊಂಜಿ ಕೂಟ ಹತ್ತಿರ ನಮ್ಮ ಒಂಜಿ ಕೃಷ್ಣ ಜನ್ಮಾಷ್ಟಮಿ ಮಾತ್ರ ಹತ್ತು ಹಲವಾರು ಬೇತೆ ಬೇತೆ ರೀತಿದ ರಚನಾತ್ಮಕ ಕೆಲಸವನ್ನು ಮಲ್ತೊಂದುಲ್ಲೇರು ಈ ಭಾಗದ ಜವನಿಯರು ಹೆಂಗೆ ಗೊತ್ತುಂಟು ಯಾನು ಮುಲ್ಪ ಆಯ್ನಾತ್ ಆತ್ಮೀಯತೆ ಉಳ್ಳೆ ಮಾತಾಡಲ್ಲ ನಮ್ಮ ಭಾಸ್ಕರ ಆದಪ್ಪು ನಮ್ಮ ರವಿಯಣ್ಣೆ ಆದಪ್ಪು ಮಾತಿರಲ್ಲ ಸೇರಿದು ಈ ಭಾಗಗಳು ಮಾತಿರಲ್ಲ ಜವನಿಯರನ್ನು ಒಟ್ಟುಗೂಡಿಸ ಒಂದು ಬಾರಿ ಬಂಗೋಡಾಡಲ್ಲ ಜನಸಂಖ್ಯೆ ಕಡಿಮೆ ಇತ್ತು ನಾನಲ್ಲ ಮಾತಿರಲ್ಲ ಒಟ್ಟು ಸೇರಿಸ ಒಂದು ಒಟ್ಟು ಸೇರಿಗೆಡು ಈ ಕಾರ್ಯಕ್ರಮದ ಯಶಸ್ವಿ ಬಂತಂದ್ರೆ ಅಂಚಾದ ದೇವರ ಆಕಳಿಗೆ ಶಕ್ತಿ ಕೊಡ್ತೇನೆ ನನಲಾತ ಶಕ್ತಿ ಆಕಳಿಗೆ ಶ್ರೀಕೃಷ್ಣ ದೇವರು ಕೊರೋಡು ನನಲಾತ್ ಒಂಜಿ ಕಟ್ಟಡ ಮಲ್ಪುನಂಜಿನ ಒಂಜಿ ಸಂಘದ ಸಂಸ್ಥೆ ಮಲ್ಪುನಂಜಿನ ಈ ಕಾರ್ಯಕ್ರಮ ಯಶಸ್ವಿಯಾದ ನೆರವೇರ ಒಂಜಿ ಅಗತ್ಯವಾದ ಒಂಜಿ ಕಟ್ಟಡ ಅಗತ್ಯನೆ ಒಂಜಿ ಸಂಸ್ಥೆಗೆ ಒಂಜಿ ಸಂಘ ಸಂಸ್ಥೆಗೆ ಒಂಜಿ ಕಟ್ಟಡ ಅಗತ್ಯನೆ ಐನಲ್ಲ ಒಂಜಿ ನನ್ನ ದುಂಬಪ್ಪ ಮಲ್ಪುವ ಬಂಡದ ಒಂಜಿ ಭಜನ ಸಂಕೀರ್ತನೆ ಲಾಸ್ಟ್ಗೆ ನಮ್ಮ ಬಾಬಣ್ಣೆ ಪ್ರಾರ್ಥನೆ ಮಂತೇರು ಆಯ್ನಾತ್ ಬೇಗ ಅವು ದೇವರನ್ನ ದಯಟು ಆವು ಪಂಡದು ಎನ್ನ ಒಂಜಿ
ಪ್ರಾರ್ಥನೆ ಅವ್ರು ಆವಡು ಪಂಡದು ಅಂಚಾದು ನಿಖಲ್ ಮಾತೆರ್ಲ ಅಪ್ಪೆಲ್ಲು ಜೋಕುಲು ಮಲ್ಲಕುಲು ಮಾತೆರ್ಲ ಸೇರ್ದು ಮಾತ ಖಾಲಿ ಒಂಜಿ ನಮ್ಮ ಇಲ್ಲಡು ಅಷ್ಟಮಿ ಮಲ್ಪುನಿ ಹತ್ತು ನಂಡ ಒಂಜಿ ಗಮ್ಮತ್ತು ಮಲ್ಪುನಿ ಆಟಿಲ್ ಒಂಜಿ ಕೂಟ ಮಲ್ಪುನಿ ಆ ಕಾರ್ಯಕ್ರಮ ನಮ್ಮ ಮುಕ್ತಾಯ ಬಲ್ಲಿ ಏಪಲ ನಿರಂತರ ನಮ್ಮ ಸಂಘಟನೆ ನಡ್ತೊಂದು ಪಡು ಐಕೆ ಮಾತೆರ್ಲ ನಿಖಲ್ ಸಹಕಾರ ಕೊರೋಡು ಜವನಿರಾದಪ್ಪು ನಮ್ಮ ಮಹಿಳೆಯರಾದಪ್ಪಡು ನಮ್ಮ ಮಾತೆಯರಾದಪ್ಪು ಮಾತೆರ್ಲ ಸಹಕಾರ ಕೊಡು ನಲ್ಲಾತು ಸಹಕಾರ ಕೊರೋಡು ಅಕ್ಳಿಗೆ ಉತ್ಸಾಹ ತುಂಬೋಡು ಅಪಗ ಅಕ್ಳಿಗಳ ಒಂಜಿ ಉತ್ಸಾಹ ಬರ್ತದೆ ನಲ್ಲಾತು ಎಡ್ಡೆ ಕೆಲಸನು ಮಲ್ಪೆರೆ ಆಪುಂಡು ಪಂಡದು ಇನಿ ಈ ಅಷ್ಟಮಿದ ಈ ಪುಣ್ಯ ದಿನಟು ದೇವೇರು ನಮ್ಮ ಶ್ರೀಕೃಷ್ಣ ದೇವೇರು ಮಾತೆರೆಗಿಲ್ಲ ಆರೋಗ್ಯ ಭಾಗ್ಯನ ಕೊರ್ದು ಕಾಪಾಡಡು ಅವೇ ರೀತಿ ಮುರಾಣಿ ನಮ್ಮ ಬಬಿತಕ್ಕ ಬೊಕ್ಕ ನಮ್ಮ ಭಾಸ್ಕರ್ ಕಲಾವಿದರೆಲ್ಲ ಉಳ್ಳೇರು ಪಂಡದು ಇಂಕ ಮುರಾಣಿ ತೆರಿಂಡು ಪಂಡ ಕಲಾವಿದ ದುಂಬುದೊಕ್ಕನೆ ಕಾರ್ಯಕ್ರಮದ ಮಲ್ತೊಂದುಲ್ಲೇರು ಇಂಚಿಪ್ಪ ಮುರಾಣಿ ಆಟಿಡೊಂಜಿ ದಿನೊಟ್ಟು ನಮ್ಮ ಭಾಸ್ಕರ್ ನಕ್ಲು ಮತ್ತು ಜವನೀರು ಮಾತ ಸೇರ್ದು ಬೊಕ್ಕ ನಮ್ಮ ಬಬಿತಕ್ಕ ಮಸ ಸೇರಿದ ಒಂಜಿ ಬಾರಿ ಎಡ್ಡೆ ಒಂಜಿ ನಾಟಕ ಮಲ್ತೀರಿ ಯಾನ್ ತೂತಿ ಯಾನ್ ವಿಡಿಯೋನ್ ತೂದ ಇಂಕ ಬಾರಿ ಖುಷಿ ಇಂಕ ಬರ್ರೆ ಆತಿ ಬೇತೆ ಒಂಜಿ ಅನಿವಾರ್ಯ ಕಾರಣ ಬರ್ರೆ ಆಯ್ತು ಅಂಚೆ ಇಂಕ ಬಾರಿ ಖುಷಿ ಅಂಡು ಕಲಾವಿದರೆಲ್ಲ ಉಳ್ಳೇರು ಪಂಡದ ಇಂಕ ಬಾರಿ ಖುಷಿ ಉಂಟು ಅಂಚೆನೆ ನನಲಾತ್ ಈ ಮುಲ್ಪದ ಮಹಿಳಾ ಮಂಡಳಿ ಆದುಪ್ಪಡು ಮಹಾಮಾಯಿ ಮಿತ್ರ ಮಂಡಳಿ ಆದ ಮಾತಿರ್ಲ ಈ ನನಲಾತ್ ಈ ನಮ್ಮ ಪ್ರತಿಭೆಲೇನು ಈ ಹಳ್ಳಿದ ಪ್ರತಿಭೆಲೇನು ದುಮ್ಮು ಕೊಂದರೋಡು ಸ್ಟೇಜಿಗೆ ಕೊಂದರೋಡು ಐಕೆ ಮಾತೆಲ್ಲ ನಿಖಲ್ ಸಹಕಾರ ಕೊರೋಡು ಹಿರಿಯರ ನಕಲ್ನ ಸಹಕಾರ ಏಪಲ ಉಂಡು ಅಂಚಾದ ನನಲಾತ್ ಎಲ್ಲೆಲ್ಲ ಕಾರ್ಯಕ್ರಮ ವಾ ಕಾರ್ಯಕ್ರಮ ಆವಡು ಐನು ಮಲ್ಪೊಡು ಐಕೆ ಎಂಕಲ್ನ ಮಾತೆರ್ನಲ್ಲ ಸಹಕಾರ ಉಂಡು ಪಂಡದು ಶ್ರೀಕೃಷ್ಣ ದೇವರು ಮಾತೆರೆಗಳ ಆರೋಗ್ಯ ಭಾಗ್ಯ ಸದ್ಬುದ್ಧಿನ ಕೊರ್ದು ಕಾಪಾಡರು ಪಂಡದು ಕೇನೊಂದು ಎನ್ನ ಎರಡು ಪಾತ್ರೆ ಶ್ರೀಯುತ ಹಮೀದ್ ಕಿನ್ಯಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೇರೆ ನಡೆದಡ್ಡು ಪೊರ್ಲ ಕಂಠದ ಮದಿಪು ಮಹಾಮಾಯಿ ಮಿತ್ರ ಮಂಡಳಿ ಇದರ 35ನೇ ವರ್ಷದ ಆಚರಣೆ ಮತ್ತು ಮಸೂರು ಕುಡಿಕೆ ಉತ್ಸವ ಆ ಪ್ರಯುಕ್ತ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಮಳರಾಯ ಧೂಮಾವತಿ ದೇವಸ್ಥಾನದ ಮುಕ್ತೇಶ್ವರಾದಂತಹ ಬಾಬುರವರೇ ಹಾಗೂ ವೇದಿಕೆಯಲ್ಲಿರುವಂತಹ ವಸಂತ್ ಮಾಸ್ಟರ್ ಅವರೇ, ಫಾರೂಕ್ ಕಿನ್ಯರವರೇ, ಜಯಂತ್ರವರೇ, ನಾರಾಯಣ್ ಪೂಜಾರವರೇ, ಗೋಪಾಲಣ್ಣನವರೇ, ಮಹಾಮೈದ ಅಧ್ಯಕ್ಷರಾದ ಜಗದೀಶ್ರವರೇ ಹಾಗೂ ಮಹಿಳಾ ಮಂಡಳದ ಬಬಿತಕ್ಕರವರೇ, ಈಗಾಗಲೇ ನಿರ್ಗಮಿಸಿದಂತಹ ಬಿಲ್ಲವರ ಅಭಿಮಾನದ ಸಂಕೇತ ಆತ್ಮಶಕ್ತಿ ಬ್ಯಾಂಕಿನ ಅಧ್ಯಕ್ಷರಾದ ಚಿತ್ತರಂಜನ್ ಅವರು ಹಾಗೂ ಉತ್ತಮ ಶಿಕ್ಷಣ ತಜ್ಞರಾದಂತಹ ರವೀಂದ್ರ ಶೆಟ್ಟಿ ಅವರು ನಿಗಮಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಪರಿಶ್ರಮ ಪಡುತ್ತಿರುವಂತಹ ಮಹಾಮಾಯಿ ತಂಡದ ಅದರ ಬೆಟಾಲಿಯನ್ ಸದಸ್ಯರುಗಳಾದಂತಹ ರವಿ, ವಸಂತ್, ಬಾಬಾ ಹಾಗೂ ಭಾಸ್ಕರ, ಅದೇ ರೀತಿ ಎಲ್ಲ ಸದಸ್ಯರುಗಳೇ, ಯಾರ ಹೆಸರನ್ನು ನಾನು ಹೇಳುವುದಿಲ್ಲ, ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಬಹಳ ಪರಿಶ್ರಮ ಪಟ್ಟು ದುಡಿದಿದ್ದಾರೆ. ನಾವು ನೋಡುವಾಗ ಬಹಳ ಸುಂದರವಾದಂತಹ ವೇದಿಕೆ. 35 ವರ್ಷಗಳ ಕಾಲ ಒಂದು ಸಂಘಟನೆಯನ್ನ ಕಟ್ಟಿ ಬೆಳೆಸಿ ಉಳಿಸುವುದು ಸುಲಭದ ಕೆಲಸವಲ್ಲ. ನಮಗೆಲ್ಲ ಗೊತ್ತುಂಟು, ಈ ಭಾಗದ ಹಲವು ಸಂಘಟನೆಗಳ ವಿಷಯ ಅಂತ ಹೇಳಿದರೆ ಆರಂಭ ಶೂರರಾಗಿರುತ್ತೇವೆ, ಮತ್ತೆ ಅದನ್ನ ಒಂದು ಮುಟ್ಟಿಸಲಿಕ್ಕೆ ಬಹಳಷ್ಟು ಕಷ್ಟಗಳಿರುತ್ತವೆ. ಎಲ್ಲರೂ ಬೇರೆ ಬೇರೆ ವಿಚಾರಧಾರೆಗಳಿರುವಾಗ ನಮ್ಮ ಆ ಮನುಷ್ಯ ಬಾಂಧವ್ಯಕ್ಕೆ ಅದು ಅಲ್ಲಿ ಗ್ಯಾಪ್ ಸಿಗ್ತದೆ. ವಿಚಾರಧಾರೆಗಳಿಂದ, ಬೇರೆ ಬೇರೆ ಅಭಿಪ್ರಾಯಗಳಿಂದ ಸಂಘಟನೆಗಳು ಅಲ್ಲಿ ಅದನ್ನ ಡಿಸಾಲ್ವ್ ಮಾಡುವುದೇ ಜಾಸ್ತಿ. ಆದರೆ 35 ವರ್ಷಗಳ ಕಾಲ, ಆ 35 ವರ್ಷ ಮೊದಲು ಯಾರೆಲ್ಲ ಇಲ್ಲಿಯ ಹಿರಿಯರು, ಯುವಕರು, ಆಗ ಯುವಕರಾಗಿದ್ದಂತಹ ಹಲವರಿದ್ದರು. ಅದರಲ್ಲಿ ನಮ್ಮ ಯಾದವ ಮತ್ತೆ ಗಿರಿಯ, ನನಗೆ ನೆನಪಿದ್ದದ್ದು ಸದಾಶಿವ, ಮತ್ತೆ ಆಗಿನ ಕಾಲದ ರಾಘವ, ಜನಾರ್ದನ್ ಆಳ್ವ, ಹೀಗೆ ಕೆಲವು ವ್ಯಕ್ತಿಗಳ ಹೆಸರು ನನಗೆ ಗೊತ್ತಿದೆ, ಮತ್ತೆ ಜಾಸ್ತಿ ಇರಬಹುದು. ಆದರೆ ಅವರ ಆ ದೂರದೃಷ್ಟಿಯ ಫಲವಾಗಿ ಇವತ್ತು 35 ವರ್ಷದ ದೊಡ್ಡ ಹೆಮ್ಮರವಾದ ಮರವಾಗಿ ನಿಂತಿದೆ ಕಿನ್ಯದ ಆಸುಪಾಸಿನ ಜನರಿಗೆ. ಅದು
ಅದರಿಂದ ಪ್ರಯೋಜನಗಳು ಸಿಗುತ್ತಾ ಇದೆ ಎಂಬ ಅಭಿಮಾನವನ್ನ ಹೇಳ್ತಾ ಇದ್ದೇನೆ. 35 ವರ್ಷ ನೀವು ನಡೆಸಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಸಂಘಟನೆ ಸುಲಭ ಅಲ್ಲ. ಇದರಲ್ಲಿ ಯಾವುದೇ ಸಂಘಟನೆ ಆಗಲಿ ಒಂದು 5 ಜನ ಮಾತ್ರ ಆಕ್ಟಿವ್ ವರ್ಕರ್ ಇರ್ತಾರೆ. ಒಂದು 100 ಸದಸ್ಯರು ಇರಲಿ, ಎಲ್ಲರೂ ಸಿಗುವುದಿಲ್ಲ. ಇವತ್ತಿನ ದಿವಸ ನೀವೆಲ್ಲ ಬಂದಿರಬಹುದು, ಸೇರಿರಬಹುದು. ಅದಕ್ಕೆ ಮೊದಲು ಬಹಳಷ್ಟು ಹಣ ಸಂಗ್ರಹ ಮಾಡುವುದು ಅಥವಾ ಇನ್ವಿಟೇಷನ್ ಕೊಡುವುದು, ಕೆಲಸಗಳು ಮಾಡಲಿಕ್ಕೆ ಸಿಗುವುದು ಒಂದು 5 ಜನ. ಒಂದು ಸಂಘಟನೆಯಲ್ಲಿ 5 ಜನ ಕಡಿಮೆಯಲ್ಲಿ ಆಕ್ಟಿವ್ ವರ್ಕರ್ ಸಿಕ್ಕಿದರೆ ಏನು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವುದಕ್ಕೆ ನಿಮ್ಮ ಮಹಾಮಯ ಮಿತ್ರ ಮಂಡಲ ಒಂದು ಉದಾಹರಣೆಯಾಗಿರುತ್ತದೆ. ಮತ್ತೆ ನಮ್ಮ ಈ ಕಿನ್ಯಾ ಪರಿಸರ ಅಂತ ಹೇಳಿದರೆ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಯಾವತ್ತು ನನಗೆ ಮಾತನಾಡುವಾಗ ಅದು ಹೇಳಿ ವಿಷಯ ಒಂದೊಂದು ಕಂಟಿನ್ಯೂ ಆಗ್ತದೆ. ಈ ಪ್ರದೇಶ ಯಾವತ್ತು ಉತ್ತಮ ಮನುಷ್ಯ ಬಾಂಧವ್ಯಕ್ಕೆ ಒಂದು ಉದಾಹರಣೆ ಆದ ಪ್ರದೇಶವಾಗಿರುತ್ತದೆ. ಇಲ್ಲಿ ಎಲ್ಲ ಧರ್ಮದವರು ಪ್ರೀತಿ ವಿಶ್ವಾಸದಿಂದ ನಾವು ಬದುಕುತ್ತಾ ಇದ್ದೇವೆ. ಇಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ನಾವು ಮನಸ್ಸುಗಳನ್ನ ಪ್ರೀತಿಸುವಂತ ಮನಸ್ಸಿರತಕ್ಕಂತ ಇಲ್ಲಿಯ ಜನರು. ನಾವು ಯಾವತ್ತು ಎಲ್ಲ ಧರ್ಮದವರು, ಎಲ್ಲ ಧರ್ಮ ಹೇಳುವುದು ಪ್ರೀತಿ ವಿಶ್ವಾಸದಿಂದ ಬದುಕುವ. ಎಲ್ಲ ಧರ್ಮಗಳು ಹುಟ್ಟಿದ್ದು ಜನರ ಒಲಿತಿಗಾಗಿ ವಿನಃ ಜನರ ಕೆಡುಕಿಗಾಗಿ ಯಾವ ಧರ್ಮ ಹುಟ್ಟಲಿಲ್ಲ. ನಾವೆಲ್ಲರೂ ಅಪನಂಬಿಕೆಯನ್ನ ಹೋಗಲಾಡಿಸಬೇಕು, ದ್ವೇಷವನ್ನ ಅಲಿಸಬೇಕು, ದೇಶವನ್ನ ಉಳಿಸಬೇಕು. ಈ ಬಗ್ಗೆ ಯುವ ಜನರು ನಾವು ಜಾಗೃತರಾಗಬೇಕು. ಮತ್ತು ನಾವು ಧರ್ಮ ಅಂತ ಹೇಳಿದ ಕೂಡಲೇ ಯಾವ ಧರ್ಮ ಆಗಲಿ ಅದು ನಶೆ ಅಲ್ಲ, ಅದು ಅಮಲಲ್ಲ, ಅದು ಉದ್ರೇಕ ಭಾಷಣಕ್ಕೆ ಬಲಿಯಾಗುವಂತಹ ಅಲ್ಲ. ಧರ್ಮ ಅಂತ ಹೇಳಿದರೆ ನಾನು ತಿಳಿದ ಮಟ್ಟಿಗೆ ಅದು ನಂಬಿಕೆ, ಅದು ವಿಶ್ವಾಸ, ಹಿರಿಯರಿಂದ ಬಂದಂತಹ ಅನುಕರಣೆ ಆಗಿರುತ್ತದೆ. ಯಾವ ಧರ್ಮದವನೇ ಆಗಲಿ, ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ, ಅವರವರ ಧರ್ಮದ ಪರಿಧಿಯಲ್ಲಿ ಧರ್ಮದ ತಿರುಳನ್ನರಿತು ಧರ್ಮದ ಚೌಕಟ್ಟಿಗೆ ನಾವು ಬಂದಾಗ ನಮಗೆ ಯಾವುದು ವಿರೋಧಿಯಾಗಿ ಯಾರೂ ಕಾಣುವುದಿಲ್ಲ. ನಾವು ಮೂಲತಃ ಧರ್ಮದ ಅನುಯಾಯಿಗಳಾಗಬೇಕು. ಆವಾಗ ನಮಗೆ ಏನು ಸಮಸ್ಯೆಗಳಾಗುವುದಿಲ್ಲ. ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸುವ ಈ ತುಳುನಾಡಿನ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿದಾಗ ನಾವೆಲ್ಲರೂ ಪ್ರೀತಿಯಿಂದ ಬದುಕಬಹುದು. ನೀವು ಕಳೆದ ಸಲ ಆಟಿಡೊಂಜಿ ಕಾರ್ಯಕ್ರಮ ಮಾಡಿದ್ದೀರಿ. ನಾವೆಲ್ಲ ಇಲ್ಲಿಯವರಾದ ಕಾರಣ ದೂರದಲ್ಲಿ ನಿಂತು ನೋಡಿದ್ದೇವೆ. ಉತ್ತಮವಾದ ನಾಟಕ ಬಂದಿದೆ, ಉತ್ತಮವಾದ ಕಾರ್ಯಕ್ರಮ. ಆಟಿ ಅಂತ ಹೇಳಿದ ಕೂಡಲೇ ನಮ್ಮ ಹಿರಿಯರ ಕಾಲದಲ್ಲಿ ಬಹಳಷ್ಟು ಒಂದು ಕಷ್ಟದ ದಿನವಾಗಿತ್ತು. ಒಂದು 35-40 ವರ್ಷ ಮೊದಲು ನಿಮಗೆ ಕೆಲವು ಯುವಕರಿಗೆ ಗೊತ್ತಿರಲಿಕ್ಕಿಲ್ಲ, ಬಹಳಷ್ಟು ಆಟಿ ದಿವಸ ಊಟ ಮಾಡಲಿಕ್ಕೆ ಕಷ್ಟ ಇದ್ದಂತಹ ಕಾಲ ಇತ್ತು. ಆ ಕಾಲದಲ್ಲಿ ಆಟಿಡೊಂಜಿ ಕಾರ್ಯಕ್ರಮ ಅದು ನಿಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಅದನ್ನು ನೆನಪಿಸುವಂತ ನೀವೊಂದು ಕಾರ್ಯಕ್ರಮ ಮಾಡಿದ್ದೀರಿ. ಬಗೆಯ ತರಕಾರಿ ಪದಾರ್ಥಗಳಿದ್ದವು. ನಮ್ಮನ್ನು ಆಹ್ವಾನಿಸಿದ್ದೆವು, ನಾವು ಸಹ ಬಂದಿದ್ದೇವೆ, ಅದರೆಲ್ಲ ಪಾಲ್ಗೊಂಡಿದ್ದೇವೆ. ಇಲ್ಲಿ ಮುಸಲ್ಮಾನರು, ಹಿಂದೂ ಧರ್ಮದವರು ಒಟ್ಟಿಗೆ ನಿಮ್ಮ ಆಟಿಡೊಂಜಿ ಕಾರ್ಯಕ್ರಮದಲ್ಲಿ ಊಟ ಮಾಡುವ ನಾನು ಟಿವಿ ಹತ್ರ ಹೇಳಿದೆ, ನೀವು ಇದನ್ನೊಂದು ಶೋ ರಿಲೀಸ್ ಮಾಡು, ಅದನ್ನ ತೋರಿಸು, ಸೌಹಾರ್ದತೆ ಸಂಕೇತವಾಗುತ್ತೆ ಅಂತ ಹೇಳಿದೆ. ನಿಮ್ಮ ಎಲ್ಲ ಕಾರ್ಯಕ್ರಮ ಒಳ್ಳೆಯದಾಗಿದೆ. ಮತ್ತು ಇದರಲ್ಲಿ ನಾವು ನೋಡುವಾಗ ಭಾಸ್ಕರ್ ಅಂತ ಅವರ ಟೀಮ್ ಇದೆ, ನಾಟಕ ನಿಮಗೆ ತಯಾರು ಮಾಡಬಹುದು. ವಸಂತರವರು ಹೇಳಿದರು, ಒಳ್ಳೆಯ ಆಕ್ಟಿವ್ ನಾಟಕಗಾರರಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಯುವಕರಿದ್ದಾರೆ ನೋಡಿ. ಒಂದು ಸಂಘಟನೆ ಹೇಳಿದರೆ 5 ವರ್ಷ ಮಾತ್ರ ನಮಗೆ ದುಡಿಬಹುದು ಅಥವಾ 10 ವರ್ಷ, ಮತ್ತೆ ನಮಗೆ ಅವರಿಗೆ ಮದುವೆ ಆಗಿ ಮಕ್ಕಳಾಗಿ ಅದು ದೊಡ್ಡ ಪರ್ವತದಾಗೆ ಅದು ಆಚೆಯಿಂದ ಮತ್ತೆ ಕಾಣುವುದಿಲ್ಲ. ನಿಮ್ಮಲ್ಲಿ ಆಗಲ್ಲ ನೋಡಿ. ನಾನು ನೋಡ್ತಾ ಇದ್ದೇನೆ 20, 25, 18 ವರ್ಷದಿನ ಒಳ್ಳೆ ಯುವಕರಿದ್ದಾರೆ. ಈಗಿನ ಪ್ರೈಡ್ನ ನಂತರ ಬರುವ ಆ ಯುವಕರಿಗೆ ನೀವು ಈಗಲೇ ಮಾರ್ಗದರ್ಶನ ಕೊಡ್ತಿದ್ದೀರಿ. ಹಾಗಾದರೆ ಮಾತ್ರ ಸಂಘಟನೆ ಉಳಿಯಲಿಕ್ಕೆ ಸಾಧ್ಯ. ನಮ್ಮ ನಂತರ ಇನ್ನೊಂದು ಟೀಮ್ ಬಂದರೆ ಆ ಟೀಮ್ ನಮ್ಮನ್ನ ಆ ಸಂಘಟನೆ ಮುಂದುವರಿಸ್ತಾ ಹೋಗ್ತದೆ. ಅಂತ ಟೀಮ್ ನಿಮ್ಮಲ್ಲಿ ಇದೆ. ಏನೇ ಇರಲಿ, ಇವತ್ತಿನ ಕಾರ್ಯಕ್ರಮ ಬಹಳ ಚಂದವಾಗಿರಿ. ನಮ್ಮನ್ನೆಲ್ಲ ನೀವು ಕರೆಸಿದ್ದೀರಾ, 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಕಿನ್ಯದ ಜನತೆಯ ಪರವಾಗಿ ನಿಮಗೆಲ್ಲರಿಗೂ ನಾನು ಕೃಷ್ಣ ಜನ್ಮಾಷ್ಟಮಿಯ ಪರವಾಗಿ ಶುಭಾಶಯವನ್ನ ಕೋರುತ್ತಾ ಇದ್ದೀನಿ. ನನ್ನ 2 ಮಾತಿಗೆ ಪೂರ್ಣ ಮಾಡ್ತಿದ್ದೀನಿ. ಜೈ ಭಾರತ್, ಜೈ ಕರ್ನಾಟಕ. ಎಡ್ಡೆ ಒಂಜಿ ಕಾರ್ಯಕ್ರಮ ಅಂತಿದೆ
ಬಾರಿ ಒಂಜಿ ಖುಷಿ ಆವೊಂದುಂಡು ಅಂಚಾನಗ ಈ ಒಂಜಿ ಈತ್ ಮಲ್ಲ ಒಂಜಿ ಕಾರ್ಯಕ್ರಮ ಮನ್ಪುನಿ ಪಂಡ ಒಂಜಿ ಕುಸಲ್ದ ಬೇಲೆ ಒಂಜಿ ಎಡ್ಡೆ ನೆಟ್ಟು ಬಂಗ ಪಿರಾವುಡು ಉಂಡು ಪನ್ಪುನ ಮುಲ್ಪ ತೋಜೊಂದು ದಾನೆಂದು ಪಂಡ ದುಂಬು ಅಷ್ಟಮಿ ಇಂದು ಪಣ್ಣಗ ಎಂಕ್ಲೆಗ್ ಮಾತ ತೆರಿದಿತ್ತಲೆಕನಿ ಎಂಕುಲು ಮಾತ ಕೃಷಿತ ಪೂರ ಬೇಳೆ ಮಂತದು ಐದು ಬೊಕ್ಕ ಸಾಧಾರಣ ಒಂಜಿ 6 ಗಂಟೆ ಎಡ್ದು ಬೊಕ್ಕ ಎಂಕುಲು ಸಾಧಾರಣ 16 ಗಂಟೆ ಮುಟ್ಟ ಭಜನೆ ಮಂತಿನ ಉಂಡು ಆ ಭಜನೆ ಮಂತಿನ ಎಡ್ದು ಬೊಕ್ಕ 5 ಬೊಕ್ಕ ಎಂಕ್ಲೆಗ್ ಒಂಜಿ ಎಂಕಲ್ನ ಪಪ್ಪನಕಲು ಲೆತೊಂದ್ಬೋದು ಒಂಜಿ ತಾರದ ದೀಪಿನ ಕ್ರಮ ಉಂಡು ಅವು ಕೃಷ್ಣೆ ಪುಟ್ಟುನೆ ಎಡ್ದು ಬೊಕ್ಕ ಅಂತ ಪನ್ಪಿನ ಸಾಕ್ಷಿ ಕೃಷ್ಣೆ ಪುಟ್ಟುನೆ ಅಂಚಿನ ಮಾತ ಸಂಪ್ರದಾಯ ಮಾತ ದುಂಬು ಮಾತ ನಡ್ತೋ ಒಂದು ಬತ್ತದಿತ್ತು ಅಂಚಾನಗ ಇತ್ತೆ ಪೂರ ನಮ್ಮ ವಾ ವಿಷಯ ಎಲ್ಲ ಐತ ನಮ್ಮ ಇತ್ತ ತಾರೆ ದೀಪನಲ್ಲ ಇಜ್ಜಿ ಇತ್ತೆ ಓವುಲ ಒಂಜಿ ಓವುಲ ಇಜ್ಜಂದೆ ಬಾರಿ ಕಮ್ಮಿ ಆವೊಂದು ವೈದು ಅಂಚಾಯಿನ ಅದು ಎಂಕ್ ಈ ಮಾಮಾಯಿ ಮಿತ್ರ ಮಂಡಲದ ಜವನಿಯರ್ನ ವಿಷಯ ಬಾರಿ ಖುಷಿ ಆವೊಂದು ದಾಯಂದು ಪಂಡ ಮುರಾಣಿ ಒಂಜಿ ಎಂಕಲ್ನ ಕೊಂಡಾಣದ ಉರುಡೊಂಜಿ ಮರಣ ಆದಿತ್ತು ಆ ಮರಣಗೂ ಮುಲ್ಪದ ಮಾಮಾಯಿ ಮಿತ್ರ ಮಂಡಲದ ಬತ್ತದ ಸಹಾಯ ಮಂತದ ನಾವು ಒಂಜಿ ಬಾರಿ ಖುಷಿ ಆಯ್ತು ಅಲ್ಪ ಏರ್ಲ ಇಜ್ಜಾನೆ ಅಂಚಾಯಿನ ಅದು ಎಂಕ ಅಪ್ಪಗನೆ ಆಲೋಚನೆ ಅಂಡ್ ಅಪ್ಪಗ ಈ ಊರುಡು ಏತ್ ಶಕ್ತಿ ಉಂಡು ಐನು ತೂಣ ಗೊತ್ತಾಪ ದಯ ಪಂಡ ಈ ಜಾಗೆಡೆ ಒಂಜಿ ಬಾರಿ ಮಲ್ಲ ಶಕ್ತಿ ಉಂಡು ಸತ್ಯವಲ್ನ ಶಕ್ತಿಲ ಉಂಡು ಆ ಮಾಮಯ್ಯ ಅಪ್ಪನ ಶಕ್ತಿಲ ಉಂಡು ಅಂಚೆನೆ ಆ ಕೃಷ್ಣ ದೇವರನ ಶಕ್ತಿಲ ಉಂಡು ಪಣ್ಣೊಂದು ಅವು ಬಾರಿ ಖುಷಿ ಆವೊಂದು ಅಂಚಾಯಿನ ಅದು ನನ್ನ ದುಂಬುಗು ಅಕಲು ಒಂಜಿ ನಮ್ಮ ಮಾಮಯ್ಯ ಮಿತ್ರ ಮಂಡಲದ ಒಂಜಿ ಜಾಗೆದ ಒಂಜಿ ನೇನು ಪ್ರಾರ್ಥನೆ ಮಂತೇರು ಬಾಬು ಅಣ್ಣಿ ಅಂಚಾನಗ ಅವು ಅಕ್ಲೆಗ್ ಆಯ್ನಾತ್ ಬೇಗೋಡು ಅವು ಆಪಿಲಕ ಆಶೀರ್ವಾದ ಮಾಮಯ್ಯ ಅಪ್ಪೆಲ ಶ್ರೀಕೃಷ್ಣ ಪರಮಾತ್ಮೆಲ ಒದಗಾದ ಕೊರಡು ಪಣ್ಣೊಂದು ಮಾತೆರೆಗಳ ಈ ಮಾಮಯ್ಯ ಮಿತ್ರ ಮಂಡಲದ ಮಾತ ದೊಡ್ಡ ಪಾತೆರೆಯರ ಅವಕಾಶ ಕೊರ್ನಿಕ್ ಸೋಲ್ಮೇನ್ ಸಂದಾಯ್ತ ಮಂತೊಂದು ವಂದನೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ 35ನೇ ವರ್ಷದ ಮೊಸರು ಕುಡಿಕೆ ಉತ್ಸವದ ವೇದಿಕೆಯ ಸಭಾಧ್ಯಕ್ಷನ ವಹಿಸಿರುವಂತಹ ಮಳರಾಯ ಧೂಮಾವತಿ ಬಂಡ ದೇವಸ್ಥಾನದ ಆಡಳಿತ ಮುಕ್ತೇಶ್ವರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಬಾಬು ಶಾಸ್ತ್ರರವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಮಹನೀಯರೇ, ಸಮಯದ ಅಭಾವದಿಂದ ಚುಟುಕಾಗಿ ಹೇಳ್ತಾ ಇದ್ದೇನೆ. ಇವತ್ತು ಶ್ರೀ ಮಹಾಮಾಯಿ ಮಿತ್ರ ಮಂಡಲ 35ನೇ ವರ್ಷ ಆಚರಿಸುವ ಸುಸಂದರ್ಭದಲ್ಲಿ ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹೆಜ್ಜೆಗಳನ್ನು ಇಟ್ಟುಕೊಂಡು ಯಶಸ್ವಿ ರಂಗಿಗೊಂಡು ಇವತ್ತು 35ನೇ ವರ್ಷ ದಾಟಿದಿರಿ. ಪ್ರಪ್ರಥಮವಾಗಿ ನಾನು ನನ್ನ ವೈಯಕ್ತಿಕ ಪರವಾಗಿಯೂ ಕಿನ್ಯಾ ಗ್ರಾಮ ಪಂಚಾಯತ್ ಪರವಾಗಿಯೂ ಸಂಘಟನೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಮಹಾಮಾಯಿ ಮಿತ್ರ ಮಂಡಲ ಸದಸ್ಯರು ಕೆಲವೊಂದು ಕಡೆಗಳಲ್ಲಿ ತುರ್ತು ಸಂದರ್ಭದಲ್ಲಿ ಇತ್ತೀಚೆಗೆ ನಮ್ಮ ಕಿನ್ಯ ಬೆಳರಿಂಗೆಯಲ್ಲಿ ನಮ್ಮ ಧಾರಾಕಾರವಾಗಿ ಮಳೆ ಬೀಳುವಾಗ ಆ ಸಂದರ್ಭದಲ್ಲಿ ಒಂದು ಮನೆಯು ಹಂಚಿ ಬಿದ್ದು ಹೋಯಿತು. ತಕ್ಷಣ ನಾವು ಕಿನ್ಯ ಗ್ರಾಮ ಪಂಚಾಯತ್ ನಾವು ಬಂದ ತಕ್ಷಣ ಅಲ್ಲಿಗೆ ಧಾವಿಸಿ ಬಂದಂತಹ ಮಹಾಮಾಯಿ ಮಿತ್ರ ಮಂಡಲ ಸದಸ್ಯರು ಮತ್ತು ಅದರ ಸಂಬಂಧಪಟ್ಟವರು ತಕ್ಷಣ ಅವರಿಗೆ ಒಂದು ಉತ್ತಮವಾದ ಸಹಕಾರವನ್ನು ನೀಡಿ ಅವರನ್ನು ಆಶ್ರಯಿಸಿದ್ರಿ. ನಾನು ಅದನ್ನು ಕಂಡು ತುಂಬ ನನಗೆ ಸಂತೋಷವಾಯಿತು. ಇಂಥ ಒಂದು ಸಂಘಟನೆ ಮತ್ತು ಪಂಚಾಯತ್ ಇದ್ದ ಕಾರಣ ಇಲ್ಲಿನ ಒಂದು ಜನರು ಭಯಭೀತರಾಗದೆ ಉತ್ತಮ ಒಂದು ಸಂಘಟನೆ ಬೆಳಲಿಕ್ಕೆ ಕಾರಣವಾಗಿದೆ. ಈ ಸಂಘಟನೆ ಹಲವಾರು ಇದರ ಹಿಂದೆ ಇರುವಂತಹ ಹಲವಾರು ಮಹನೀಯರ ತ್ಯಾಗ ಇದರ ಸ್ಮರಣೀಯವಾಗಿದೆ. ಇವತ್ತು ಈ ನಿಟ್ಟಿನಲ್ಲಿ ಮುಂದೆಯೂ ಮಹಾಮಾಯಿ ಮಿತ್ರ ಮಂಡಲನ ಕಾರ್ಯಕ್ರಮ ಎಲ್ಲವೂ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ನಮ್ಮ ಕರ್ನಾಟಕದ ಸ್ಪೀಕರ್ ಸರ್ ಅವರು ಬರಬೇಕಾಗಿತ್ತು. ಈಗಾಗಲೇ ನಮ್ಮ ಸ್ವಾಗತದಲ್ಲಿ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಇಡೀ ಗ್ರಾಮದಲ್ಲೆಲ್ಲ ವಿಶ್ವದಲ್ಲಿ ಒಂದು ಪ್ರಮುಖ ಹಬ್ಬವಾಗಿದೆ. ಇವತ್ತು ಶ್ರೀಕೃಷ್ಣರ ಬದುಕು, ಸರಳ ಪ್ರೀತಿ, ನಂಬಿಕೆ, ಶ್ರದ್ಧತೆ ಇದಕ್ಕೆ ಅವರು ಮಹತ್ವ ನೀಡಿದ ವ್ಯಕ್ತಿ ನಮ್ಮ ಶ್ರೀಕೃಷ್ಣ ಪರಮಾತ್ಮರಾಗಿದ್ದಾರೆ.
ನಿರ್ಮಲ ಭಕ್ತಿಯಿಂದ ಪ್ರೀತಿಯಿಂದ ನೆನೆದರೆ ಶ್ರೀಕೃಷ್ಣ ಕರುಣಾ ದೃಷ್ಟಿ ಭಕ್ತರ ಮೇಲೆ ಬೀಳುತ್ತದೆ ಎಂಬುದು ಎಲ್ಲರ ನಂಬಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಶ್ರೀಕೃಷ್ಣ ಎಷ್ಟು ಇಷ್ಟವಾಗುತ್ತಾರೋ ನಮ್ಮೊಳಗೆ, ನಮ್ಮ ಜೊತೆ ಒಳಗೆ ಒಬ್ಬನಾಗಿರುವ ಮೂಲಕ ಇನ್ನಷ್ಟು ಆಪ್ತರಾಗುತ್ತಾರೆ ಅವರು. ಶ್ರೀಕೃಷ್ಣ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕಿನಲ್ಲಿ ಯಶಸ್ಸಿನ ದಾರಿ ಸುಗಮವಾಗಬಹುದು. ಈ ನಿಟ್ಟಿನಲ್ಲಿ ಶ್ರೀಕೃಷ್ಣನ ಜೀವನದಲ್ಲಿ ಜೀವನವೇ ಒಂದು ಬದುಕು, ಅದು ಸಹ ಬೆಳಕು ಸಹ ಅದು ನಮ್ಮ ಗುರುವು ಸಹ ಹೌದಾಗಿದೆ. ಈ ನಿಟ್ಟಿನಲ್ಲಿ ಶ್ರೀಕೃಷ್ಣ ಜಗತ್ತಿಗೆ ಗೀತೆಯ ಬೆಳಕನ್ನು ತೋರಿಸಿಕೊಟ್ಟ ಶ್ರೀಕೃಷ್ಣ ಅತ್ಯುತ್ತಮವಾದ ಮಾರ್ಗದರ್ಶಿಯೂ ಆಗಿದ್ದಾರೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಬದುಕಿನ ಪ್ರತಿಯೊಂದು ಕ್ಷಣಕ್ಕೂ ಶ್ರೀಕೃಷ್ಣ ನಡೆ ಆದರ್ಶವಾಗಬೇಕು ನಮಗೆ. ಹಾಗಾಗಿ ಶ್ರೀಕೃಷ್ಣ ಒಂದೇ ಜಗದ್ಗುರು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭವನ್ನು ಹಾರೈಸಿ ಈ ಗ್ರಾಮದಲ್ಲಿ ಶಾಂತಿ ನೆಲೆಸಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಆಯುಷ್ ದೇವರು ಕರುಣಿಸಲಿ ಹೇಳುತ್ತಾ ನಾಳಿನ ಶೋಭಾಯಾತ್ರೆಯು ಬಹಳ ಯಶಸ್ವಿಯಾಗಿ ಜಾತಿ ಮತ ಭೇದ ಬೆರೆತು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಐಕ್ಯತೆಯಿಂದ ಆ ಒಂದು ಶೋಭಾಯಾತ್ರೆ ಮೂಡಿ ಬರಲಿ. ಎಲ್ಲದಕ್ಕೂ ಎಲ್ಲ ಕಾರ್ಯಕ್ರಮಕ್ಕೂ ಕಿನ್ಯ ಗ್ರಾಮ ಪಂಚಾಯತ್ ಮತ್ತು ನಮ್ಮ ಎಲ್ಲ ಗೆಳೆಯರೆಲ್ಲರೂ ನಿಮ್ಮೊಂದಿಗೆ ಸದಾ ನಾವು ಕೈ ಜೋಡಿಸ್ತೇವೆ ಹೇಳಿಕೊಳ್ಳುತ್ತಾ ನಿಮ್ಮೆಲ್ಲರ ಒಬ್ಬ ಸಹೋದರನಾಗಿ ನಾನು ಎಂದೆಂದಿಗೂ ನಿಮ್ಮನಿಗೆ ಇದ್ದೇನೆಂದು ಹೇಳಿಕೊಳ್ಳುತ್ತಾ ಮಾತಿಗೆ ವಿರಾಮ. ಈ ಒಂದು ಅವಕಾಶ ಮಾಡಿಕೊಟ್ಟ ಶ್ರೀ ಮಲ್ಲರಾಯ ಮಹಮ್ಮಾಯಿ ಮಿತ್ರ ಮಂಡಳ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿಕೊಂಡು ಒಂದರ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಿದ ಈ ಒಂಜಿ ಪೊರ್ಲಕಂಠದ ಕಾರ್ಯಕ್ರಮಕ್ಕೂ ಮಾತಾಡ್ದು ಸುರುಕು ಕೈ ಮುಗಿಯೊಡ್ತೀನಿ. ವರುಣ ದೇವರೇ ನಂಗೆ ಒಂಜಿ ಆಶೀರ್ವಾದ ಮಂತಲೆಕ್ಕ ತೋಜುನು. ಈತನ ಮಟ್ಟಕ್ಕೆ ಬರ್ಸದ ಒಂಜಿ ಪನಿ ಬೂರಂದನ ಬಾರಿ ಮಲ್ಲ ಒಂಜಿ ಪುಣ್ಯ ಅಂದು ಪನೋಡು ನಂಗೆ ಅಂಚೆನೆ ಭಾಸ್ಕರ ಮಂಜನಾಡಿರ ಇನ್ನು ಒಂಜಿ ಸನ್ಮಾನ ಪಡೆಯಿನ ಭಾಸ್ಕರ ಮಂಜನಾಡಿ ಬೇರೆ ಮರತಿತ್ತ ಬೇರೆಗೆಲ್ಲ ಸೊನ್ಮೇಲ ಸಂದಾವೆ. ಈ ಮಾಮಾಯಿ ಮಿತ್ರ ಮಂಡಲ ಕರಿನ 34 ವರ್ಷದ ದುಂಚಿ ಬಾರಿ ಪೊರ್ಲುದ ಕಾರ್ಯಕ್ರಮ ಮಂತೊಂದುಂಡು. ಇನ್ನಿಗೆ ಈ ವರ್ಷದ ಕಾರ್ಯಕ್ರಮ ಪನಿ ಗೌಜಿಡ್ ಮಲ್ಪುಣ ಪಂಡದಂದು ನಮ್ಮ ಮತ ಪಿದಾಡ್ದ ಕಾರ್ಯಕ್ರಮದ ಪನೀತ್ ಅಂಚಿಂಚ ಅದುಪ್ಪು ಏನಿದೆ ಎಲ್ಲದೇನಿ ಪನ್ನ ಅನಿವಾರ್ಯ ಕಾರಣಗಳು ಕೆಲವು ನಂಗೆ ದಾಲ ಮಲ್ಪೇರ ಸಾಧ್ಯ ಅಜ್ಜಿ ಅಂಚ ಈ ಪೊರ್ಲುದ ಕಾರ್ಯಕ್ರಮಡು ಜವಣಿಯರು ಕೆಲವು ದಿನೋಡು ದಿಂಚಿ ಬಂಗ ಬರೋಂದುಳ್ಳೇರು ಬಾರಿ ಅವು ಬಂಗ ಆಯ್ತ ಅಮಿದೇರ್ ಪನ್ಲೆಕ್ಕನೆ ಬಂಗ ಅವು ಸಂಘಟನೆ ಕಟ್ಟದು ಆಯ್ತಾ ಪಿರ ಪೋಯ್ನಕ್ಲೆಗೆ ಆಯ್ತಾ ಗೊತ್ತುಪ್ಪುಂಡು ಏತ್ ಮತ ಕೆಲಸ ಉಂಡು ರೈಟ್ ಏತ್ ಮತ ಕಲೆಕ್ಷನ್ ಮನ್ಪೇರುಂಡು ಓಡೆ ಮತ ಪೋಯರುಂಡು ಏತ್ ಬಂಗ ಉಂಡು ಪಣ್ಣದು ಅವು ಆಯ್ತಾ ಮೇನ್ ಆಯಕಟ್ಟದ ಜನಕ್ಕಳು ಏರುಳ್ಳೇರು ಅವು ಅಕ್ಲೆ ಗೊತ್ತುಂಡು ಆಯ್ತಾ ವಿಷಯ. ಅಂಚ ಈ ಪೊರ್ಲುದ ಕಾರ್ಯಕ್ರಮಡು ನನಾತ್ ಇನಿ ನಾಟಕ ಉಂಡು ನನ್ನ ಒಂತೆ ಪೊರ್ತ ಅದು ಇತ್ತೇನೆ. ಐದು ಬಕ್ಕ ಎಲ್ಲ ನಮ್ಮ ಭಂಡಾರದಿಲ್ಲದ ಆ ಒಂಜಿ ಸಂಕ್ರಮಣ ಸೇವೆ ಅದು ಆಯ್ತಾ. ಐದು ಬೊಕ್ಕ ನಮ್ಮ ಓಕಳಿ ಜವಣಿಯರ್ನ ಈ ಕಾರ್ಯಕ್ರಮ ನಡಪೇರುಂಡು ಮಾತ ಈ ಪೊರ್ಲುದ ಕಾರ್ಯಕ್ರಮಗೂ ನಮ್ಮ ಮಾತ ಊರ್ದ ನಮ್ಮ ಪ್ರತಿಯೊಂದು ಏರ್ಲ ಭೇದ ಭಾವ ಇಜ್ಜಂದೆ ನಮ್ಮ ಈ 34 ವರ್ಷಡು ನಮ್ಮ ಸಂಘಗೂ ಮಾತಾಡ್ದು ಮಲ್ಲ ಒಂಜಿ ಪೊರ್ಲುದ ಎಡ್ಡೆ ವಿಷಯ ಬಂಡ ಸೌಹಾರ್ದತೆ ಮುಲ್ಪ ಬಾರಿ ಪೊರ್ಲುಡೆ ನಡುತ್ತದೆ. ಒವೇ ಒಂಜಿ ದಾಲ ಒಂಜಿ ಕಿಂಚಿತ್ತ ಅದಲ ಒಂಜಿ ಆ ಒಂಜಿ ಚೀಪ್ ಅನ್ಪುಣ ದಾಲ ವಿಷಯ ಬೈಜಿ ಏರೆಗಿಲ್ಲ ಅಂಚದ ದುಂಬುಗಳ ನಮ್ಮ ಜವಣಿಯರು ಮಾತ್ರ ಸೇರ್ದು ಆ ಒಂಜಿ ಅವೊಂಜಿ ನೇನು ಒರಿಪ ಒಂದು ಬರೋಡು ನಮ್ಮ ಸೌಹಾರ್ದತೆ ನಮ್ಮ ಕಿನ್ಯ ಬೊಳೆರಂಗಿದ ಮಾಮಾಯಿ ಸಂಘ ಅಂಚನೆ ಇಡೀ ನಮ್ಮ ಕಿನ್ಯದ ಆ ಒಂಜಿ ಸೌಹಾರ್ದತೆ ನಮ್ಮ ಒರಿಪುನಂಚಿನ ಜವಾಬ್ದಾರಿ ನಂಗೆ ಉಂಡು. ನಮ್ಮ ಮಾತ ಸೇರ್ದ ಒರಿಪಾಗ ಈ ಕಾರ್ಯಕ್ರಮ ಪೊರ್ಲುಡೆ ಆಡು ಶ್ರೀಕೃಷ್ಣ ದೇವರು ನಂಗೆ ಮಾತೆರೆಗಿಲ್ಲ ನನ್ನ ದುಂಬುಗಳ ಎಡ್ಡ ಬೆನ್ಪುನಂಚಿನ ಶಕ್ತಿನ ಕೊರಡು ಆಯುರ ಆರೋಗ್ಯ ಸಂಪತ್ತು ಸುಖ ಕೊರ್ದು ನಮ್ಮನ್ನು ಮಾತ ರಕ್ಷಣೆ ಮನ್ಪಡು ಅಂಚನೆ ಎಂಕಿ ಇನಿ ಪಾತೆರಂಚಿನ ರಡ್ಡು ಪಾತೆರ ಕೊರ್ನ ಅವಕಾಶ ಕೊರ್ನ ಮಾಮಾಯಿ ಮಿತ್ರ ಮಂಡಲದ ಮಾತ ಪದಾಧಿಕಾರಿಗಳಿಗೆ ಸರ್ವ ಸದಸ್ಯರಿಗೆ ಅಂಚನೆ ಮಹಿಳಾ ಮಂಡಲದ ಅಧ್ಯಕ್ಷರಿಗೆ ಪದಾಧಿಕಾರಿ ಮಾತಾಡಿ ವಂದನೆ ಸಲ್ಲಿಸೋದು
ಎನ್ನ ಎರಡು ಪಾತ್ರನು ಹೊಂದ್ತವೆ. ಜೈ ಶ್ರೀ ಗುರುದೇವ್. ಇನ್ನಿತ್ತ ನಮ್ಮ ಮಹಾಮಾಯಿ ಮಿತ್ರಮಂಡಲ ಸಂಘ 35ನೇ ವರ್ಷ ಕರೆದು 36ನೇ ವರ್ಷಕ್ಕೆ ಕಾರ್ದೀತುಂಡು. ಅಂಚಾದೊಂದೊಂದು ನಮಕ್ ಮಾತೆರೆಗಳ ಹೆಮ್ಮೆದ ವಿಷಯ. ಅಂಚೆನೆ ಎಂಕಲ್ನ ಮಹಾಮಾಯಿ ಮಾತೃಮಂಡಲ ಈ ಇನ್ನಿತ್ತ ದಿನಕ್ಕೆ 10 ವರ್ಷ ಎಂಕಲ್ನ ಸಂಘ ಉದ್ಘಾಟನೆ ಅದು ಅವಲ ಎಂಕ್ಲಿಗೆ ಮಸ್ತ್ ಹೆಮ್ಮೆಯ ಒಂದುಂಡು. ಎಂಕ್ಲಿನಿ ಮಹಾಮಾಯಿ ಮಾತೃಮಂಡಲಿ ಬೊಕ್ಕ ಮಿತ್ರಮಂಡಲಿ ಎಂಕ್ಲು ಒಟ್ಟಿಗೆ ಸೇರೊಂದು ವಾ ಕೆಲಸವನ್ನ ಒಟ್ಟಿಗೆ ಮಂತೊಂದುಲ್ಲ ವಾ ಭೇದ ಭಾವಲ ಇಜ್ಜಂದೆ ಮಸ್ತ್ ಬೇನೆ ಬೆಸರು ಮಾತ ಉಪ್ಪುಂಡು ಮಾತಿರಗ್ಲ ಆಂಡಲ ಇನ್ನೊಂಜಿ ಬರಿಕದಿ ಒಂದು ಎಂಕುಲು ಮಾತಿರ್ಲ ಒಗ್ಗಟ್ಟಾದ ಎಂಕಲ್ನ ಬೇಲೇನು ಮಂತೊಂದುಲ್ಲ ದಯಪಂಡ ಎಂಕಲ್ನ ಮುರನಿ ಆಟಿದ ಕೂಟ ಆಂಡು ಐಕ್ ಎಂಕಲ್ನ ಜವನೇರು ಏತು ಭಂಗ ಬೈದೇರ್ ಪಂಡ ಐನ್ ಎನ್ನಗವರ ಬೇಜಾರ್ಲಾಪುಂಡು ಖುಷಿಲಾಪುಂಡು ಐನ್ ಯಾನ್ ಮುರನಿಲ ವರ ಪಂಡ ವೇದಿಕೆಡು ಅಂಚ ಅದು ಎಂಕಲ್ನ ಸಂಘ ಇನಿ ಮಾಮಾಯಿ ಮಾತೃಮಂಡಲಿ ಬೊಕ್ಕ ಮಿತ್ರಮಂಡಲಿ ಎಡ್ಡೆಡೆ ನಡಪಡು ಪಂದ ದೇವೇಡ ನಟ್ಟೊಂದು ಎನ್ನರಡ್ಡ ಪಾತೆರನು ಮುಗಿತೋನ್ವೆ. ಆರಾಧ್ಯ ಮಾತೆ ಅಪ್ಪೆ ಉಳ್ಳಾಲ್ದಿಗೆ ಅಡ್ಡಬೂರೊಂದು ಗ್ರಾಮದ ಧರ್ಮದೇವಳಿಗೆ ಹೊಂದಿಸುವೊಂದು ಮಾಗಣದ ಮಹಾವಿಷ್ಣು ದೇವರು ಅಂಚನೆ ಶ್ರೀಕೃಷ್ಣ ಪರಮಾತ್ಮಗೆ ಅಡ್ಡಬೂರೊಂದು ಮಾತೆರಿಗಳ ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ. ಅಂಚನೆ 71ನೇ ಇಸವಿದ ಸ್ವಾತಂತ್ರ್ಯ ದಿನಾಚರಣೆದ ಮಾತ್ರೆಗಳು ಶುಭಾಶಯ. ಬರೀ ಸಂತೋಷ ಒಂದು ಒಟ್ಟೊಟ್ಟಿಗೆ ರೆಡ್ಲ ಒಂಜಿ ಮೇಟ್ ಸ್ವಾತಂತ್ರ್ಯ ನಂಗೆ ತಿಕ್ಕದು 71 ವರ್ಷ ಒಂಜಿ ಮೇಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾರಿ ಸಂತೋಷದ ವಿಷಯ. ಈ ಗೌಜಿಡ್ ಗಮ್ಮತ್ತಿಡು ನಮ್ಮ ಮಾತೆರ್ಲು ಒಟ್ಟು ಸೇರಿದ ವೇದಿಕೆ ಹಿಡಿಪು ನಚ್ಚಿತನ ಮಾತ ಗಣ್ಯರೇ ಸಮಯ ಇಜ್ಜಿ ಪಾತೆರ್ರೆ ಅವಕಾಶಲಿದ್ದಿ ಪಾತೆರ್ನಿಟ್ಟು ಮಾತು ಕಡಿಮೆ ದುಡಿಮೆ ಜಾಸ್ತಿ ಕೆಲಸ ಇತ್ತು ನಿಂಗೆ ನಾನು ಮಲ್ಪ ಪಾತ್ರನಟ್ಟು ಕಡಿಮೆ ಆಂಡಲ್ಲ ಈ ಸಭೆಲೇಸದ ಅಧ್ಯಕ್ಷನ ಗುರಿಕಾರ್ಮೇನ ನಮ್ಮ ಪಾಲ್ಗೆ ಒದಗ ಆದ್ ಕೊಡ್ತೀರಿ ಸಂತೋಷ ದಯಪಂಡ ಈ ಸಂಸ್ಥೆ ನಮ್ಮನೆ ಬೇತೇರ್ನಲತ್ತ ನಮ್ಮ ಒಂಜಿ ಸದಸ್ಯರಾದ ಈ ಸಂಸ್ಥೆಡು ನಮ್ಮಲ ನಿರಂತರ ಸಂಸ್ಥೆದ ಬೆನ್ನುಲು ಬಾದು ನಮ್ಮ ಯಾಪಲ ಇಪ್ಪನಕ ಬರೀ ಸಂತೋಷ ಒಂದೊಂದು ಮಾಮಾಯಿ ಮಿತ್ರ ಮಂಡಲ ಅಂಚನೆ ಮಾತೃಮಂಡಳಿ ಈ 2 ಸಂಘಟನೆಗಳು ಬಾರಿ ಪೊರ್ಲುದ ಕಾರ್ಯಕ್ರಮ ಹೋಗ್ತಾರೆ. ವಿಶೇಷವಾದ ನಕಲಿ ಮಾತ್ರೆಗಳ ಸಂಘದ ಸದಸ್ಯರ ಕೃತಜ್ಞತೆ ಸಲ್ಲಿಸುವ ಒಂಜಿ ಪಾತ್ರ ಮಾತಿರ್ಲ ನಮ್ಮ ಬಂಧು ಮಿತ್ರರು ಅನ್ಯ ಧರ್ಮದ ನಮ್ಮ ಮುಸ್ಲಿಂ ಬಾಂಧವ್ಯರು ಬಾರಿ ಸೌಹಾರ್ದ ತೆಟ್ಟು ನಮ್ಮ ಕಿನ್ಯದ ಒಂಜಿ ನೆಲೆಬೂಡು ದಾಯ ಪಂಡ ಮುರಣಿಯಾನ ಪಾಂಡೇಶ್ವರ ಒಂಜಿ ಸ್ಟೇಷನ್ಗೆ ಒಂಜಿ ಕೆಲಸದ ಮಿತ್ತು ಪೋದಿತ್ತೆ ಪೋದು ಎನ್ನ ಕೆಲಸ ಮುಗಿತದ್ದು ಯಾನ ಪಿರ ಬತ್ತದ್ದು ಸ್ಟೇಟ್ ಬ್ಯಾಂಕ್ ಎತ್ತನಾಗ ಕೂಡ ಎಂಕೆ ಎಸ್ಐನ ಫೋನ್ ಇರು ಓಳ್ಳಾರ ಪಿರ ಬಳ್ಳಿ ಒಂಜಿ 2 ದಿನ ಆಡತ್ತೆ ಪಿರ ಲೆಪ್ಪನಾಗ ಹೆಂಗೆ ಪೋಡಾದ ಬತ್ತನು ಹೋದಾನಾಗ ಒಂದು 10 ಜನ ಒಟ್ಟು ಸೇರಿದಿರಲ್ಪ ಸ್ಟೇಷನ್ ಆರು ಎನ್ನ ಪರಿಚಯ ಅಂತ ಕೇಳಿರಾರು ಎಂಕ ಇರು ಉಲ್ಲಾಲ ಸ್ಟೇಷನ್ ಇತ್ತಾರ ಅಂತ ಕೇಂಡೆ ಅಂದು ಬಂದಿರಿ ಎಂಕ ಆತು ಒಂಜಿ ಆತು ಬರ್ತಾನೆ 6 ಪಂಪು ನಕ್ಕಲ್ಡ ಇತ್ತ ಉಳ್ಳಾಲ ತಾಲೂಕು ಇದನ್ನ ನಂಗೆ ಉಳ್ಳಾಲ ತಾಲೂಕು ಕ್ಷೇತ್ರ ಉಳ್ಳಾಲ ತಾಲೂಕು ಕಿನ್ಯ ಗ್ರಾಮ ಪಂಪನಚ್ಚಿತನ ಒಂಜಿ ಊರು ಉಳ್ಳಾಲ ಸ್ಟೇಷನ್ ಹೂವೇ ಒಂಜಿ ದಾಖಲಾಯಿನಂಚಿತ್ತನ ಇಜ್ಜಿ ಪಂಪನ ಪಾತಿರನು ಆರು ಅಕ್ಕಲಿಡ ಪಂಡೆ ಇದು ಭಾರಿ ಖುಷಿ ಅಂದ್ರೆ ಭಾರಿ ಸಂತೋಷ ದಯಪಂಡ ಕಿನ್ಯ ಗ್ರಾಮ ಪಂಪನ ಹೂವೇ ಒಂಜಿ ಅಹಿತಕರ ಘಟನೆ ಅವನಂಚಿತ್ತನ ಒಂಜಿ ಕ್ಷೇತ್ರ ಒಂದು ಯಾನತ್ತು ಪಣ್ಣೆ ಎಸ್ಐ ಆದ ಉಳ್ಳಾಲ ಸ್ಟೇಷನ್ ಇತ್ತು ಪಾಂಡೇಶ್ವರ ಪೋಯಿನಂಚಿತ್ತನ ಒಂಜಿ ಪೊಲೀಸ್ ಅಧಿಕಾರಿ ಪಣ್ಣಂಚಿನ ಪಾತ್ರ ಏನನ್ನು ಲೆತ್ತರು ಪಿರಲ್ ಎಪ್ಪಡಾದು 10 ಜನನು ಕುಲ್ಲಾದು ಪಣ್ಣಂಚಿನ ಪಾತ್ರ ಎಂಗೆ ಭಾರಿ ಸಂತೋಷ ಅದು ಭಾರಿ ಖುಷಿ ಅಂದು ಯಾನೈ ಕೊಂಚ ಪಾತ್ರ ಪಂಡೆ ಎಂಕ್ಲ ಕಿನ್ಯ ಗ್ರಾಮಡು 99% ಉಪ್ಪನೆ ಮುಸ್ಲಿಮ್ಸ್ ಬಾಂಧವ್ಯರು ನೇರ ಪಂಡೆ ಎಂಕ್ಲ ಹಿಂದೂ ಧರ್ಮದಗಳಿತ್ತು ಒಂಜಿ 10% 20% ಆಂಡ ಎಂಕ್ಲು ಓವೇ ಒಂಜಿ ಸಮಸ್ಯೆ ಇತ್ತಂಡಲ್ಲ ಇನ್ನು ಕುಲ್ಲುದು ಎಂಕ್ಲು ಪರಿಹಾರ ಮಲ್ಪನಕ್ಕಲ
ಇತ್ತು ಮುಟ್ಟ ಹೂವೇ ಒಂಜಿ ಸಮಸ್ಯೆ ನಮ್ಮ ಈ ಕಿನ್ಯ ಗ್ರಾಮಡು ಓಲು ಎಂಚಿತ್ತು ನಾವು ಆ ಊರುಡ್ಲ ಐತಕ್ಕರೆ ಘಟನೆ ಆಂಡಲ್ಲ ನಮ್ಮ ಈ ಕಿನ್ಯ ಗ್ರಾಮಡು ಮತ್ತು ನಮ್ಮ ಈ ಪರಿಸರಡು ಹೂವೇ ಭಾರಿ ಒಂಜಿ ಸೋಮವಾರದ ರೀತಿಡು ನಮ್ಮ ಬದುಕು ಬಾಲೊಂದುಲ್ಲ. ಉದಾಹರಣೆ ದಯ ಪಂಪನ ಪುಂಡ 2016ನೇ ಇಸವಿಡು ನಮ್ಮ ಭಂಡಾರದಿಲ್ಲ ಜೀರ್ಣೋದ್ಧಾರ ಆದ ಬ್ರಹ್ಮಕಲಶಾನಗ ದಯಪಂಡ ಈ ಪೊರ್ತುಡಿಯಾನ ದಾಯ ನೆನಪು ಮುಲ್ಪ ಪಂಡ ಮುಲ್ಪದ ನಮ್ಮ ಜನಕುಲು ಎಂಚ ಉಳ್ಳೇರು ಬಂಡ 23-24 ನಮ್ಮ ಪಳ್ಳಿದ ಉರುಸು ಅವೇ ದಿನ 23-24 ನಮ್ಮ ಬ್ರಹ್ಮಕಲಶ ತುಲೆ ಅಕ್ಕಲ್ನ ಹಿರಿಯ ಆಕಲೆತ್ತದ ಎಂಕ್ಲೆತ್ತದ ಅಕ್ಕಲ್ ಪಂಪನೆಂದು ಏರು ಮುಸ್ಲಿಮ್ಸ್ದ ಹಿರಿಯ ಆಕಲೆತ್ತದ ದಾಯಪಂಡ ನಮ್ಮ ಬಾರಿ ಮೂಲು ಸಂವಾರದಟ್ಟು ಈತನೊಟ್ಟು ಉಳ್ಳ ನಮ್ಮ ಇತ್ತುಂಡಲ್ಲ ಪಿದಾಯದ ಜನಕ್ಕಳು ಎಂಚೊಪ್ಪು ಇರಂದು ನನಗೆ ಗೊತ್ತಿಜ್ಜಿ ಐಕು ಬೋಡಾದ 2 ಕಾರ್ಯಕ್ರಮಗಳು ಒಟ್ಟಾಪನ ಬೊಚ್ಚಿ ನಿಕ್ಕಲು ಸುರುಕು ಬ್ರಹ್ಮಕಲಶ ಮಲ್ಪಲೆ ಎಂಕಲ ಕಾರ್ಯಕ್ರಮ ಬೊಕ್ಕ ಮಲ್ಪ ಅಂದುಕೊಂಡೆ. ಇಂದು ನಮ್ಮ ಸಮಾಜೋಡು ನಮ್ಮ ಎಂಚ ಉಲ್ಲ ಪನ್ಪುಣ್ಯ ತೋಜಾದ ಕೊರಪನೆಗೆ ಇಂದು ಸಾಕ್ಷಿ ಐಕಾರು ಪಂಡೇರು ಈಗ ಭಾರಿ ಸಂತೋಷ ಅಂದೆ 6 ಪಿರಯನಲ್ಲಿ ಅದು ಆ ಪಾತ್ರ ಪನೋಡ್ನಾಂಡ ಅಪ್ಪ ನಮ್ಮ ನಂಗೆ ಹೆಮ್ಮೆದ ವಿಷಯ ನಮ್ಮ ವಿಶ್ವನಾಥ್ ಇರತ್ತೆ ಯಾನು ಹೆಂಗಾರನ ಪುದರ್ ಮರತ್ಕೊಂಡು ಅಂಚೆ ಅದು ಪುನಗ ನಮ್ಮ ಕಿನ್ಯದ ಊರಿಗೂ ಕಿನ್ಯ ಗ್ರಾಮಗೂ ಆತು ನಮ್ಮ ಕಿನ್ಯ ಪಂಚಾಯತ್ಗಳ ನಂಗೆ ಆತು ಒಂಜಿ ಹೆಮ್ಮೆದ ವಿಷಯ ದಯಗೊಂಡ ನಮ್ಮ ಊರಿಗೂ ಆತು ಒಂಜಿ ಪುಗರತೆ ಉಂಡು ಅಂಚೆ ಅದು ಪುನಃ ನನಾಲತ್ತು ದುಂಬುಗೂ ನಮ್ಮ ಮಾತಿರ್ಲ ಹೂವೇ ದಾಲ ಒಂಜಿ ತೊಂದರೆ ಒಂದೇ ಅಪ್ಪ ಜೋಕುಲ್ ಲೆಕ್ಕ ಇನಿ ನಮ್ಮ ಬೇತೆ ಅಪ್ಪನ ಜೋಕುಲು ಆದುಪ್ಪು ನಮ್ಮ ಇನಿ ಸೇರಿದನೆ ಒಂಜಿ ಅಪ್ಪ ಜೋಕುಲು ಹಲವು ನಾಮ ದೇವ ಒಬ್ಬನೇ ಕೃಷ್ಣ ಪರಮಾತ್ಮ ಪಂತೆರೆ ಪುದರಿ ಏತಲ ಉಪ್ಪು ದೇವರು ಉರಿಯೇ ಅಕ್ಕಲು ಅಲ್ಲ ಅಂಗಲ ಪಂದರು ನಮ್ಮ ಹಿಂದುಲು ಈಶ್ವರ ಎಂದು ಪಂಪ ಅಂಚನೆ ಕಿಶನೆ ಅಕ್ಕಲ್ಲ ಸಂದುನೆ ಒರಿಯಾಗೆ ಭಗವಂತಗೆ ಮಾತ್ರ ಸಂದುನು ನಮ್ಮ ಮಾತ್ರ ಜಾತಿ 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 ಪಂಡದು ಇನಿ ಕಚ್ಚಾಡುವುದಿಲ್ಲ ಅಂಡ ಅವು ನಮ್ಮ ಊರಿಗೂ ಬೊಡ್ಚಿ ನಮ್ಮ ಬಾರಿ ಎಡ್ಡೆ ರೀತಿಡು ಎಡ್ಡೆ ಪುಡು ಇತ್ತೊಂದು ವಿಷಯ ಪಂಡೇರು ಪಾರುಕ್ ಉಳ್ಳಾಳ್ರಿ ಎಲ್ಲೇ ದಾನಿಗೆ ಶೋಭಾಯಾತ್ರೆಗೆ ಎಂಕಲು ಸ್ವೀಟ್ಲ ಪಾನಕದ ಸರ್ಬತ್ ದೇವಸ್ಥೆ ಮಲ್ತೊಂದಿಲ್ಲ ಭಾರಿ ಖುಷಿ ಅಂದ ದಯಪಂಡ ಇಂದು ಎಂಕಲು 2016 ಒಂಜಿ ಶ್ರೀನಿವಾಸ ಕಲ್ಯಾಣೋತ್ಸವ ಮಲ್ತಿತ್ತ ಬಾರಿ ಮಲ್ಲ ಕಾರ್ಯಕ್ರಮಗಳಿಗೆ ಗೊತ್ತುಂಟು ಐಟು ನಮ್ಮ ಭಾಸ್ಕರನ್ನೇ ನಮ್ಮ ಮಾಮಾಯಿ ಮಿತ್ರ ಮಂಡಲಕ್ಕಲು ಇಡೀ ನಮ್ಮ ಜವನೀರು ಬೆಂತಿನೇನು ಪಂಡ ನಾವು ನಿಕ್ಕಲ ನೆನಪು ಒಂದುಂಟು ಬಾರಿ ಮಲ್ಲ ಶೋಭಾಯಾತ್ರೆ ಬೀರಿಡ್ದು ಬಣ್ಣಗ ಕೇಶಿ ರೋಡುದ ಮುಸ್ಲಿಮ್ಸ್ ಜನಕ್ಕಳು ಅಲ್ಪ ಸಾದಿಡು ನಂಗೆ ಸ್ವಾಗತ ಕೋರ್ದು ಬ್ಯಾನರ್ ಪಾಡ್ದು ಸರ್ಬತ್ ಬೋಡಾಪಿನ ಸ್ವೀಟನ್ನು ಕೊರ್ದು ನಮ್ಮನ್ನು ಸ್ವಾಗತ ಮಲ್ತದೆ ನಂಗೆ ಮಸ್ತ್ ಸಾಕಾರ ಮಲ್ತದೆ. ಉದಾಹರಣೆಗೆ ಒಂದು ದಯಪಂಡ ನಮ್ಮ ಯಾಪಲಂದಿನ ನೆನಪಿದೀವೋಡು ದಯಪಂಡ ಇನ್ನಿ ಹುಟ್ಟು ಸಹಜ ಸಾವು ಕಟ್ಟಿಟ್ಟ ಬುತ್ತಿ ಇನ್ನು ತಯ್ಯರೆ ಯಾಪಲ ಮಾತಿರುಗುಂಡು ಮೂಜಿ ದಿನದ ಬಾಳ್ವೆ ಹುಟ್ಟು ಬದುಕು ಸಾವು ಒಂಜಿ ದಿನದ ಬಾಳ್ವೆಡು ನಮ್ಮ ಸಮಾಜೋಡು ಎಂಚಿನ ಮಲ್ತ ಅಂದು ಸಮಾಜೋಡು ಎಡ್ಡೆ ಕೆಲಸ ಮಲ್ತಂಡ ಎಡ್ಡೆ ಅಂತಿನ ಏನು ಹೊಂಟೆ ಎಡ್ಡೆ ಕೆಲಸ ಮಲ್ಪಡು ಅಂಚನೆ ನಮ್ಮ ಈ ಸಂಸ್ಥೆಲ ಎಡ್ಡೆ ಕೆಲಸ ಮಲ್ತಿನ ಹಿಡ್ದಾದು ನಮ್ಮ ಈ ಸಂಸ್ಥೆಗೆ ಎಡ್ಡೆ ಪುದರು ಉಂಡು ನನಾತು ಈ ಸಂಸ್ಥೆ ಬೆಲೆಗಡಿ ದೇವಡ ಪ್ರಾರ್ಥನೆ ಮಲ್ಪನೆ ಈತೆ ಬಾರಿ ಬೇಜಾರಡು ಅವೆತ್ತೋ ವರ್ಷ ಹೊಡೆದು ದೇವರಿಗೆ ಒಂಜಿ ಸ್ವಂತ ಒಂಜಿ ಕಟ್ಟಡ ಆವಡು ನಮ್ಮ ಮನಸ್ಸಿನ ಒಂಜಿ ಆಶೆ ಎತ್ತೋ ಸರ್ತಿ ದೇವರ ಪ್ರಾರ್ಥನೆ ಮನಸ್ತೋಲೆ ಮಲ್ತನ ಉಂಡು ಕರಿಣ ವರ್ಷ ಬಾರಿ ಬೇಜಾರಡು ದೇವರ ಪ್ರಾರ್ಥನೆ ಮಲ್ತದೆ ಸರಿಯಾಯಿನ ಒಂಜಿ ಕಟ್ಟಡ ಒಂಜಿ ನೆಲೆ ಆವಡು ದಯಪಂಡ ನಂಗೆ ಒಂಜಿ ಸಂಘಟನೆ ಒಂಜಿ ಸೇರಿಯಾರೆ ಒಟ್ಟು ಸೇರಿಯಾರೆ ನಂಗೆ ಒಂಜಿ ಕಟ್ಟಡ ಬೋಡು ಪನ್ಪುನ ಉದ್ದೇಶ ದಿವೊಂದು ಬರ್ಪಿನ ವರ್ಷಗಾನ್ಲ ಆ ಶ್ರೀಕೃಷ್ಣ ಪರಮಾತ್ಮೆ ಕಣ್ಣು ಬುಲಾದು ನಂಗೆ ಆಶೀರ್ವಾದ ಮಲ್ಪಡು
ನಮ್ಮನ ಮಾತೆರನ್ನ ಎಡ್ಡೆ ಮಲ್ಪಡಿ ನಂಗೆ ಮಾತೆರೆಗಳ ಆಯುಷ್ಯ ಆರೋಗ್ಯ ಭಾಗ್ಯ ಕೊರದು ನಮ್ಮನ ಸುಖ ಶಾಂತಿ ನೆಮ್ಮದಿಡು ಈ ಕಿನ್ಯ ಗ್ರಾಮ ಮಾತಾ ಊರುಗಳ ಮಾದರಿಯಾದ ನಮ್ಮ ಈ ಕ್ಷೇತ್ರ ಉಲ್ಲಾಲ ಕ್ಷೇತ್ರ ಪಂಡ ನಮ್ಮ ಶಾಸಕರ ಹಣಚಿತ್ತನ ಜನಪ್ರಿಯ ಶಾಸಕರು ನಮ್ಮ ಸಭಾಧ್ಯಕ್ಷರು ಇನ್ನೇ ಈ ಸಭೆಯಲ್ಲೇ ಸುಡುಪಡಿತಂದು ವಿದೇಶಕ್ಕೆ ಹೋಗಿ ನಡೆದಾದ ನಂಗೆ ಶುಭ ಸಂದೇಶವನ್ನು ಕೊಡ್ತಾರೆ ಆರೆಗಳ ಅಂಚೆನೆ ಆರ್ನ ಆವಿರ ಆರೋಗ್ಯ ಭಾಗ್ಯ ಅಂಚೆನೆ ನನಾತಾರು ಸಮಾಜೋಡು ಸೇವೆ ಮಲ್ಪನ ಚಿತ್ತನ ಭಾಗ್ಯನು ಅರೆಗಳ ಒದಗಿಸಾವಡು ಪಂಡೊಂದು ಈ ಪೊರ್ತೋಡು ಯಾನು ಪ್ರಾರ್ಥನೆ ಮಲ್ತೊಂದು ಎನ್ನ ರೆಡ್ಡು ಪಾತ್ರೆ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ. ಶ್ರೀ ಮಹಾಮಾಯಿ ಮಿತ್ರಮಂಡಲ ರಿಜಿಸ್ಟರ್ ಕಿನ್ಯ ಅಂಚನೆ ಮಹಾಮಾಯಿ ಮಾತೃಮಂಡಳಿ ಕಿನ್ಯ ಬೆಲರಿಗೆ ನೇತ ಒಟ್ಟು ಸೇರಿಗೆ ನಡಪುಣಿಚಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ 35ನೇ ವರ್ಷದ ಮೊಸರು ಕುಡಿಕೆದ ಉತ್ಸವದ ಈ ಸಭಾ ಕಾರ್ಯಕ್ರಮದ ಈ ಒಂದು ವೇದಿಕೆಯ ಗುರುಕಾರಮೆಯನ್ನು ವಹಿಸಿನ ನಮ್ಮ ಹಿರಿಯರು ಮಾರ್ಗದರ್ಶಕರಾಯನಂಚಿನ ಶ್ರೀ ಬಾಬು ಶಾಸ್ತ್ರ ಕಿನ್ಯ ಮೇರೆಗೆ ಎಂಗಳ ಸಂಘದ ಪರವಾದ ಅಂಚನೆ ಸೇರ್ದಿಂಚಿದ ಮಾತರನ್ನ ಪರವಾದ ಸೊಲ್ಮೇಣ ಸಂದಾಯಿತ ಮಂದದಲ್ಲಿ ಅಂಚನೆ ಈ ಕಾರ್ಯಕ್ರಮನ ತೊಡರ್ ಅರ್ಲಾದ ಉದಿಪಣ ಮಂದಿನ ವಿದ್ಯಾರತ್ನ ವಿದ್ಯಾಸಂಸ್ಥೆದ ದೇರ್ಲಕಟ್ಟೆ ನೇತ ಆಡಳಿತ ನಿರ್ದೇಶಕರಾಗಿನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೇರೆಗಳ ಎಂಗಳ ಸಂಘದ ಪರವಾದ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಅಂಚನೆ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅಧ್ಯಕ್ಷರು ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಮೇರ್ಲ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಬತ್ತಿದ್ದೇವೆ ಮೇರೆಗಳ ಎಂಗಳ ಸಂಘದ ಪರವಾದ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಅಂಚನೆ ನಮ್ಮ ಕಿನ್ಯ ಗ್ರಾಮದ ಶ್ರೀ ಹಮೀದ್ ಕಿನ್ಯ ಮೇರೆಗಳ ಎಂಗಳ ಸಂಘದ ಪರವಾದ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಅಂಚನೆ ಶ್ರೀ ವಸಂತ ಕೋಡಿ ಮಂಜನಾಡಿ ನಿವೃತ್ತ ಶಿಕ್ಷಕ ಕೋಶಾಧಿಕಾರಿಗಳು ಮುದ್ದು ಕೃಷ್ಣ ಉತ್ಸವ ಸಮಿತಿ ಕುತ್ತಾರ್ ನೇತ ಮೇರೆಗಳ ಎಂಗಳ ಸಂಘದ ಪರವಾದ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಅಂಚನೆ ಗೋಪಾಲ್ ಎಸ್ ಕೊಂಡಾಣ ಅಧ್ಯಕ್ಷರು ಬಿಲೋ ಸೇವೆ ಸಮಾಜದ ಕೊಲ್ಯ ಮೇರೆಗಳ ಸಂಘದ ಪರವಾದ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಅಂಚನೆ ನಮ್ಮ ಕಿನ್ಯ ಗ್ರಾಮದ ಪಂಚಾಯತದ ಉಪಾಧ್ಯಕ್ಷರಾಯನಂಚಿನ ಫಾರೂಕ್ ಕಿನ್ಯ ಮೇರೆಗಳ ಎಂಗಳ ಊಡಲ್ದಿಂಜಿನ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ನಾರಾಯಣಗುರು ಯುವ ಸಂಚಲನದ ಸ್ಥಾಪಕ ಅಧ್ಯಕ್ಷರಾಯನಂಚಿನ ಜಯಂತಿ ಎಂ ಪೂಜಾರಿ ಮೇರೆಗಳ ಎಂಗಳ ಊಡಲ್ದಿಂಜಿನ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಅಂಚನೆ ಹೂರ್ದ ಹಿರಿಯರಾಯರಂಚಿನ ನಾರಾಯಣ ಪೂಜಾರಿ ಮೇರೆಗಳ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಮಹಾಮಾಯಿ ಸಂಘದ ಅಧ್ಯಕ್ಷರಾಗಿನ ಜಗದೀಶ್ ಪೂಜಾರಿ ಮೇರೆಗಳ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಮಹಾಮಾಯಿ ಮಾತೃಮಂಡಲದ ಸ್ಥಾಪಕ ಅಧ್ಯಕ್ಷರಾಗಿನ ಬಬಿತಾ ಬಟ್ಟಿಯಡ್ಕ ಮೇರೆಗಳ ಸೊಲ್ಮೇಣ ಸಂದಾಯಿತ ಮಂದದಲ್ಲೇ ಅಂಚನೆ ವಿಶೇಷವಾದ ಎಂಗಳ ಈ ಒಂದು ಕಾರ್ಯಕ್ರಮ ಮಲ್ಪರಂಚಿನ ಈ ಒಂದು ಈತ ವರ್ಷೋಡು ಎಂಗಳಿಗೆ ಸ್ಥಳಾವಕಾಶ ಒದಗದು ಕೊರಪುನಂಚಿನ ಶ್ರೀ ರಮಣಿ ಪೂಜಾರ್ತಿ ಬೊಕ್ಕ ಜೋಕ್ಲೆಗೆ ಎಂಗಳ ಉಡಲ್ದಿಂಜನ ಸೊಲ್ಮೇಣ ಸಂದಾಯಿತ ಮಂದದಲ್ಲ ಅಂಚನೆ ಜಗದೀಶ್ ಬೊಕ್ಕ ಅಕಲ ಸಹೋದರಿಯರಿಗೆ ಸೊಲ್ಮೇಣ ಸಂದಾಯಿತ ಮಂದದಲ್ಲ ಕಾರ್ಯಕ್ರಮಕ್ಕೂ ಧ್ವನಿವರ್ಧಕ ಬೊಕ್ಕ ಮಾಧ್ಯಮ ಮಿತ್ರಗಳ ಎಂಗಳ ಹೃದಯ ಸ್ಪರ್ಶಿ ಸೊಲ್ಮೇಣ ಸಂದಾಯಿತ ಮಂದದಲ್ಲ ಅಂಚನೆ ಈ ಒಂದು ಕಾರ್ಯಕ್ರಮ ಈತ ಪೊರ್ಲಾದ ನಡಪೆರ ಕಾರಣ ಸೇರ್ದಿಂಚಿನ ಊರ್ದ ಪರ ಊರ್ದ ಮಾತ ಎನ್ನ ಬಂಧುಲೆಗಳ ಒಂಜೇ ಪಾತ್ರೆಗಳು ನಿಗಳ ಮಾತ್ರೆಗಳು ಸೊಲ್ಮೇಣ ಸಂದಾಯಿತ ಮಂದೊಂದು ಈ ಅನ್ನ ಧನ್ಯವಾದದ ಭಾಷಣಗೂ ಮುಗಿತನದ ಚುಕ್ಕಿನ ದೀವ